ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸ ನಿಜಕ್ಕೂ ಒಬ್ಬ ವಿಶೇಷ ಅತಿಥಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರೇ ಪುನೀತ್ ಕಾನತ್ತೂರ್ ಅವರು. ಪುನೀತ್ ಅವರೇ, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿ4 ಸ್ಟುಡಿಯೋದ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವೀಕ್ಷಕರೇ, ನಿಜಕ್ಕೂ ಇದೊಂದು ಅಪರೂಪದ ಮತ್ತು ವಿಶೇಷ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಕಾರ್ಡಿಯಾಕ್ ಕೇರ್ ಅಂದರೆ ಕಾರಿಗೊಬ್ಬ ಹೃದಯ ತಜ್ಞ ಅಂತ ಇವತ್ತಿನ ಕಾರ್ಯಕ್ರಮ. ನೀವು ಆಸ್ಪತ್ರೆಗಳಿಗೆ ಹೋದಾಗ ಅಥವಾ ಕ್ಲಿನಿಕ್ಗಳಿಗೆ ಹೋದಾಗ ಖಂಡಿತವಾಗಿಯೂ ಹೃದಯ ತಜ್ಞರನ್ನು ಭೇಟಿ ಮಾಡಿರ್ತೀರಿ, ಅಥವಾ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ವೈದ್ಯರುಗಳ ಪಟ್ಟಿಯೇ ಇರ್ತದೆ. ಅಲ್ಲಿ ಆರ್ಥೋ ಸ್ಪೆಷಲಿಸ್ಟ್ಗಳು ಅಥವಾ ಕಾರ್ಡಿಯಾಕ್ ಸರ್ಜನ್ಗಳು ಅಥವಾ ಜನರಲ್ ಫಿಸಿಷಿಯನ್ ಇತ್ಯಾದಿಯಾಗಿ ಅಂಥದ್ದೇ ಒಬ್ಬರು ವ್ಯಕ್ತಿ. ಬಟ್ ಇವರು ಮನುಷ್ಯರ ತಜ್ಞರು ಅಲ್ಲ, ಬಟ್ ಇವರು ಕಾರಿನ ತಜ್ಞರು, ಅದರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಕಾರಿನ ಹೃದಯ ತಜ್ಞರು. ಅಂದರೆ ಇವರು ನಡೆಸ್ತಾ ಇರೋ ಸೆಂಟರ್ನ ಹೆಸರು ಕೂಡ ಕಾರ್ಡಿಯಾಕ್ ಕೇರ್ ಅಂತ, ಅಂದರೆ ಕಾರಿನ ಹೃದಯ ತಜ್ಞರು. ಅನೇಕ ಮಂದಿಗೆ ಇದು ವಿಚಿತ್ರ ಅಂತಲೂ ಅನಿಸ್ಬೋದು ಅಥವಾ ಅಪರೂಪ ಅಂತಲೂ ಅನಿಸ್ಬೋದು. ಹೌದು, ನಿಜಕ್ಕೂ ಅದು ಅವರೊಬ್ಬ ಅಪರೂಪದ ಕಾರಿನ ತಜ್ಞರು. ಅಂದರೆ ಕಾರಿನ ನಾವು ಅನೇಕ ಮಂದಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಪೋಸ್ಟರ್ ನೋಡುವಾಗಲೇ ಕೇಳಿದರು, ಇದೇನು ಕಾರ್ ವಾಶ್ ಮಾಡುವಂಥದ್ದು ಅಥವಾ ಕಾರ್ನ ರಿಪೇರಿ ಮಾಡಿಯೋ ಗ್ಯಾರೇಜ್ ಅಂತ. ಬಟ್ ಅದು ಎರಡೂ ಕೂಡ ಅಲ್ಲದೇ ಇರುವಂಥ ಒಂದು ವಿಶೇಷವಾದ ಕೇರಿಂಗ್ ಸೆಂಟರ್ ಅದು. ನಾವು ಅದನ್ನು ಕೇರಿಂಗ್ ಸೆಂಟರ್ ಅಂತ ಹೇಳ್ಬೋದು. ಪುನೀತ್ ಕಾನತ್ತೂರ್ ಅವರು ಆ ಒಂದು ಕಾರ್ ಕೇರ್ ಸೆಂಟರ್ನ ಆಡಳಿತ ನಿರ್ದೇಶಕರಾಗಿದ್ದಾರೆ ಮಂಗಳೂರಿನಲ್ಲಿ. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ಅವ್ರ ಬಗ್ಗೆ ಹೇಳೋದಿದ್ದರೆ, ಅವರು ಮೂಲತಃ ಸುಳ್ಯದಲ್ಲಿ KVG ಇಂಜಿನಿಯರಿಂಗ್ ಕಾಲೇಜಲ್ಲಿ ENC ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಇಂಜಿನಿಯರಿಂಗ್ ಮಾಡಿದವರು. ಆಮೇಲೆ ಅವರು ದಿಯಾ ಸಿಸ್ಟಮ್ಸ್ನಲ್ಲಿ ಸುಮಾರು 7 ವರ್ಷಗಳ ಕಾಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದವರು. ಅವರು ತಂದೆ ಕಾನತ್ತೂರು ಅವರ ಊರು ಅಂದರೆ ಕಾಸರಗೋಡಿನ ಕಾನತ್ತೂರು, ತಾಯಿಯದವರು ಪಂಜಾಬ್. ಅವರು ತನ್ನ ಆಸಕ್ತಿಯಿಂದ, ಅಂದರೆ ಅವರಿಗೆ ಮುಖ್ಯವಾಗಿ ವೆಹಿಕಲ್ ಅಥವಾ ಕಾರುಗಳ ಮೇಲೆ ತುಂಬ ಆಸಕ್ತಿ ಅಥವಾ ಮೋಡಿ, ಆ ಕಾರಣದಿಂದಾಗಿ ಅವರು ತನ್ನ ಇಚ್ಛೆಯಿಂದ ಇಂಥ ಒಂದು ತಂತ್ರಜ್ಞಾನದ ಬಗ್ಗೆ ಕಲಿತುಕೊಂಡರು. ನಂತರ ಅದಕ್ಕೆ ಸಂಬಂಧಪಟ್ಟ ಆ ಸಂಸ್ಥೆಯವರ ಜೊತೆಗೆ ಸಂಪರ್ಕ ಸಾಧಿಸಿ ಅವರು ಕರ್ನಾಟಕದಲ್ಲೇ ಪ್ರಪ್ರಥಮವಾದ ಕಾರಿನ ಹೃದಯ ಚಿಕಿತ್ಸೆ ಅಂದರೆ ಕಾರ್ ಕೇರ್ ಸೆಂಟರನ್ನು ಮಂಗಳೂರಿನಲ್ಲಿ ಕಳೆದ ವರ್ಷ ತೆರೆದಿರ್ತಾರೆ. ಆ ಕಾರ್ ಕೇರ್ ಸೆಂಟರ್ ಅಥವಾ ಕಾರ್ಡಿಯಾಕ್ ಕೇರ್ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಮತ್ತು ಒಂದು ಕಾರಿಗೆ ಅವರು ಯಾವ ರೀತಿಯ ಒಂದು ತಂತ್ರಜ್ಞಾನದ ಮೂಲಕ ಅದಕ್ಕೆ ಬೇಕಾಗಿರುವಂಥ, ನಾನಾಗಲೇ ಹೇಳಿದಾಗೆ, ಯಾವುದೇ ವರ್ಕ್ಶಾಪ್ನಲ್ಲಿ ಅಥವಾ ಕಾರಿನ ಮೂಲ ಶೋರೂಮ್ನಲ್ಲಿ ನಿಮಗೆ ಸಿಗದೇ ಇರುವಂಥ ಒಂದು ವಿಶೇಷವಾದ ಸೇವೆಯನ್ನು ಅಥವಾ ಸರ್ವಿಸನ್ನು ಅದು ಅವರ ಈ ಕಾರ್ಡಿಯಾಕ್ ಕೇರ್ನಲ್ಲಿ ಮಾತ್ರ ಲಭಿಸ್ತದೆ. ಅದು ಏನು, ಯಾವ ರೀತಿ ಇರ್ತದೆ, ಎಷ್ಟು ವೆಚ್ಚ ಬರ್ತದೆ, ಅದರಿಂದ ಆಗೋ ಪ್ರಯೋಜನಗಳೇನು, ಯಾವ ಟೆಕ್ನಾಲಜಿ ಇತ್ಯಾದಿ ವಿಚಾರವನ್ನು ಅವರು ಇವತ್ತು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇದ್ದಾರೆ. ವೀಕ್ಷಕರೇ, ಒಂದು ವೇಳೆ ನಿಮಗೇನಾದರೂ ಕಾಲ್ ಮಾಡಿ ಮಾತಾಡಬೇಕಂತ ಇದ್ದರೂ ಅವರ ಜೊತೆಗೆ ಅದನ್ನು ಕೂಡ ನೀವು ಪ್ರಶ್ನೆ ಮೂಲಕ ಕೇಳ್ಬೋದು. ನಮ್ಮ ದೂರವಾಣಿ ಸಂಖ್ಯೆ ನಿಮಗೆ ಟಿವಿಯಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತದೆ. 224040 ಅಥವಾ 224050. ಮಂಗಳೂರಿನ ಕೋಡ್ ಹಾಕಿಕೊಳ್ಬೇಕು, 0824. ನೀವು ನೇರವಾಗಿ ಕೇಳ್ಬೋದು. ಇಲ್ಲದಿದ್ದರೆ ಈ ಒಂದು ಸಂವಾದವನ್ನು ವೀಕ್ಷಣೆ ಮಾಡ್ತಾ ಇರಿ. ಆಲ್ಮೋಸ್ಟ್ ಎಲ್ಲ ವಿಚಾರವನ್ನು ಮುಂದಿನ ಒಂದು ತಾಸಿನಲ್ಲಿ ಅವರು ನಿಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಪುನೀತ್ ಅವರೇ, ಇಂಥ ಒಂದು ಹೊಸ ಇನ್ನೋವೇಷನ್ ಆದಂಥ ಒಂದು ಉದ್ಯಮ ಅದರಲ್ಲಿ ನೀವು ತೊಡಗಿಕೊಳ್ಳಿಕ್ಕೆ ಮೂಲ ಪ್ರೇರಣೆ, ಯಾಕಂದರೆ ನಾವು ಒಟ್ಟು ಆ ವಿಚಾರವನ್ನು ನಾವು ಮತ್ತೆ ಡಿಸ್ಕಸ್ ಮಾಡುವ, ಯಾಕೆ ಕಾರಣ? ಯಾಕಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಯುವಕರಲ್ಲಿ ಅಥವಾ ಜನರಲ್ಲಿ ಇರ್ತದೆ, ಏನಾದರೂ ಒಂದು ವೆಂಚರ್ ಮಾಡಿದರೆ ಅದನ್ನೇ ಕಾಪಿ ಮಾಡೋದು, ಅಂಥದನ್ನೇ ಮಾಡಿಕೊಂಡು ಹೋಗೋದು. ಸೊ ನೀವಂತೂ ತೀರಾ ಭಿನ್ನವಾದ ವಿಶೇಷವಾದಂಥ ಈ ಒಂದು ಉದ್ಯಮಕ್ಕೆ ಕೈ ಹಾಕಲಿಕ್ಕೆ ಕಾರಣ ಅಥವಾ ಪ್ರೇರಣೆ ಏನು ನಿಮಗೆ? ನಾನಂದರೆ ಮೊದಲಿಂದನೇ ಒಂದು ಹೊಸದಾಗಿ ಒಂದು ಯುನೀಕ್ ಆಗಿರುವಂಥ ಬಿಸ್ನೆಸ್ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ವರ್ಷದಿಂದ ಒಂದು ಆಸಕ್ತಿ ಇತ್ತು. ಅದಕ್ಕೆ ಬೇಕಾಗಿ ತುಂಬ ಒಂದು ಸರ್ಚ್ ಮಾಡ್ತಾ ಇದ್ದೆ. ಕಳೆದ ವರ್ಷ ಹೀಗೆ ಹೋಗುವಾಗ, ಕೇರಳ ಸೈಡ್ ಹೋಗುವಾಗ ಈ ಥರದೊಂದು ಇನ್ಸ್ಟಿಟ್ಯೂಷನ್ ಇದೆ ಅಂತ ಹೇಳುವಂಥದ್ದು ನನಗೆ ನನ್ನ ಒಂದು ಗಮನಕ್ಕೆ ಬಂತು.
ಆ ಒಂದು ಸಂದರ್ಭದಲ್ಲಿ ನನ್ನ ಕಾರನ್ನೇ ನಾನು ಹೋಗಿ ಮಾಡಿಕೊಂಡೆ. ನನ್ನ ಇಂಜಿನಲ್ಲಿರೋ ಕಾರ್ಬನ್ ನನ್ನ ಕಾರನ್ನೇ ಫಸ್ಟ್ ಟ್ರೈ ಮಾಡಿದೆ. ಸೊ ಅದರಲ್ಲಿ ಒಳ್ಳೆ ರಿಸಲ್ಟ್ ಬಂತು ನನಗೆ. ಮೈಲೇಜಲ್ಲಿ ಇಂಪ್ರೂವ್ಮೆಂಟ್ ಆಯಿತು, ಪಿಕಪ್ಪಲ್ಲಿ ಎಲ್ಲ ಇಂಪ್ರೂವ್ಮೆಂಟ್ ಆಯಿತು. ನನಗೆ ತುಂಬ ಖುಷಿ ಆಯಿತು. ಯಾಕೆ ಈಗ ನಾನು ಕರ್ನಾಟಕದಲ್ಲಿ ಸರ್ಚ್ ಮಾಡಿ ನೋಡಿದೆ, ಎಲ್ಲಿಯೂ ಅದು ಅವೈಲಬಿಲಿಟಿ ಇರಲಿಲ್ಲ. ಯಾಕೆ ನಮ್ಮ ಮಂಗಳೂರಲ್ಲಿ ಶುರು ಮಾಡಬಾರ್ದು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಈ ಒಂದು. ಈಗ ನಿಮ್ಮ ಈ ಕಾರ್ಡಿಯಕ್ ಕೇರ್ನಲ್ಲಿ ನೀವು ಅಂದರೆ ಅದು ಏನದು ಕಾನ್ಸೆಪ್ಟ್ ಏನಂತ ಬೇಸಿಕಲಿ ಈಗ ವೀಕ್ಷಕರಿಗೆ ಕಾರ್ಡಿಯಕ್ ಕೇರ್ ಅಂತ ನಾವು ಆಗಲೇ ಹೇಳಿದ್ದೇವೆ, ಕಾರಿನ ಹೃದಯ ತಜ್ಞರು ನೀವು ಅಂತ. ಏನು ಟೋಟಲ್ ಆ ಕಾನ್ಸೆಪ್ಟ್ ಏನು, ಅಥವಾ ಅಲ್ಲಿ ನೀವು ಏನು ಮಾಡ್ತೀರಿ? ಈಗ ಕಾರಲ್ಲಿ ಮೇನ್ ನಾವು ಹೇಳುವಂಥದ್ದು ಇಂಜಿನ್. ನಮ್ಮ ಮನುಷ್ಯನ ಶರೀರಕ್ಕೆ ಕಂಪೇರ್ ಮಾಡಿ ನೋಡಿದಾಗ ನಮ್ಮ ಹೃದಯವನ್ನು ನಮ್ಮ ಕಾರ್ನ ಇಂಜಿನ್ ಅಂತೇಳಿ ನಾವು ಪರಿಗಣಿಸ್ಬೋದು. ಈಗ ನಮ್ಮ ದೇಹದಲ್ಲಿ ಏನು ಕೊಲೆಸ್ಟ್ರಾಲ್ ಡೆಪೋಸಿಷನ್ ಆಗ್ತದೆ, ಅದೇ ಥರ ಕಾರಲ್ಲಿ ಕೂಡ ಕಾರ್ನ ಇಂಜಿನಲ್ಲಿ ಕಾರ್ಬನ್ನ ಡೆಪೋಸಿಷನ್ ಆಗ್ತದೆ. ಸೊ ಆ ಒಂದು ಡೆಪೋಸಿಷನ್ ಅನ್ನು ನಾವು ಯಾವ ಥರ ಕ್ಲೀನ್ ಮಾಡ್ಬೋದು? ಈ ಕ್ಲೀನ್ ಮಾಡೋದ್ರಿಂದ ಈಗ ಈ ಕಾರ್ಬನ್ ಡೆಪೋಸಿಟ್ ಆಗಿರೋದ್ರಿಂದ ಏನೋ ಏರ್ ಇಂಟೇಕ್, ಈಗ ಇಂಜಿನ್ನಲ್ಲಿ ಒಳಗೆ ಕಂಬಷನ್ ಚೇಂಬರಲ್ಲಿ ಫ್ಯೂಯಲ್ ಬರ್ನ್ ಆಗಬೇಕಾದ್ರೆ, ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ, ಅದು ಬರ್ನ್ ಆಗಬೇಕಾದ್ರೆ ಒಂದಿಷ್ಟು ಏರ್ ಬೇಕು, ಒಂದಿಷ್ಟು ಫ್ಯೂಯಲ್ ಬೇಕು ಅಂತಿದೆ. ಸೊ ಈ ಕಾರ್ಬನ್ ಡೆಪೋಸಿಷನ್ನಿಂದ ಅಲ್ಲಿ ಒಳಗೆ ತಗೊಳ್ಳುವಂಥ ಏರ್ನ ಕ್ವಾಂಟಿಟಿ ಕಡಿಮೆ ಆಗ್ತದೆ. ಸೊ ಯಾವಾಗ ಏರ್ನ ಕ್ವಾಂಟಿಟಿ ಕಡಿಮೆ ಆಗ್ತದೆ ಅಲ್ಲಿ ನಮ್ಮ ಎಮಿಷನ್ ಜಾಸ್ತಿ ಆಗ್ತದೆ, ಅನ್ಬರ್ನ್ಡ್ ಫ್ಯೂಯಲ್ ಆಗ್ತದೆ, ಅದು ಎಮಿಷನ್, ನಮ್ಮ ಪೊಲ್ಯೂಷನ್ ಜಾಸ್ತಿ ಆಗ್ತದೆ. ಅದಲ್ಲದೆ ಏನು ನಮ್ಮ ಎನರ್ಜಿ, ಒಂದು ಕಾರು ಇಷ್ಟು ಇಂಜಿನ್ CC ಕಾರು ಇಷ್ಟು ಮೈಲೇಜ್ ಕೊಡಬೇಕು ಅಥವಾ ಇಷ್ಟು ಪವರ್ ಕೊಡಬೇಕು ಅಂತ ಹೇಳುವಂಥ ಒಂದು ಇದೆ. ಹೌದು, ಅದರಲ್ಲಿ ಆ ಎನರ್ಜಿ ನಮಗೆ ಸಿಗುದಿಲ್ಲ. ನಾವೇನು ಅಮೌಂಟ್ ಕ್ಯಾಶ್ ಕೊಟ್ಟು ನಾವು ಫ್ಯೂಯಲ್ ಆಗ್ತೇವೆ, ಬಟ್ ಅದಕ್ಕೆ ಬೇಕಾದ ಏನು ಎನರ್ಜಿ ನಮ್ಮಿಂದ ಪಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಹೌದು. ಸೊ ಅಂದರೆ ಒಟ್ಟು ಆ ಕಾರ್ಬನ್ ಅನ್ನು ಇದು ಮಾಡುವಂತ ಏನು, ಹೌದು, ಕಾರ್ಬನ್ ಕ್ಲಿಯರ್ ಮಾಡುವಂತ, ರಿಲೀಸ್ ಮಾಡುವಂತ. ಈಗ ಓಕೆ, ಅಂದರೆ ನಿಮ್ಮ ಕಾರ್ಡಿಯಾಕ್ ಸೆಂಟರ್ನ ಕಾನ್ಸೆಪ್ಟೇ ಅದು. ಹೌದು, ಬೇರೆ ಯಾವುದೇ ಅಲ್ಲಿ ರಿಪೇರಿ ಅಥವಾ ಮತ್ತೊಂದು ಯಾವುದನ್ನು ಟಚ್ ಮಾಡೋ ಪ್ರಶ್ನೆ ಓಪನ್ ಮಾಡ್ಲಿಕ್ಕಿಲ್ಲ ಅಲ್ಲಿ ಕಾರ್ಬನ್ ಅನ್ನು ತೆಗೆಯುವಂತ ಒಂದು ವಿಚಾರ. ಓಕೆ, ಇದು ಈಗ ಮೂಲ ಒಂದು ಪ್ರಶ್ನೆ ಬರ್ತದೆ. ಈ ಇಂಜಿನ್ಗಳಲ್ಲಿ ಕಾರ್ಬನ್ ಯಾಕೆ ಅಷ್ಟು ಡೆಪಾಸಿಟ್ ಆಗ್ತದೆ ಅಥವಾ ಶೇಖರಣೆ ಆಗ್ತದೆ, ಏನು ಯಾಕೆ ಅದು? ಇದಕ್ಕೆ ಮೇನ್ ಮೂಲ ಕಾರಣ ಅಂತ ಹೇಳೋದಿದ್ರೆ ನಾವು ಹಾಕುವಂತ ಫ್ಯೂಯಲ್ನ ಕ್ವಾಲಿಟಿ ನಮಗೆ ಗೊತ್ತಿರುವುದಿಲ್ಲ, ಅದು ನಮ್ಮ ಕೈಯಲ್ಲೂ ಇಲ್ಲ. ಈಗ ತುಂಬಾ ತರದ ಪೆಟ್ರೋಲ್ ಪಂಪ್ಸ್ ಇದೆ, ನಾವು ಹೋಗಿ ಹಾಕ್ಸ್ಕೊಂಡು ಬರ್ತೇವೆ. ಅದು ಯಾವ ತರ ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳುವಂಥದ್ದು ನಮಗೆ ಐಡಿಯಾ ಇರುವುದಿಲ್ಲ. ಸೊ ಅದೊಂದು ಕಾರಣ. ಮತ್ತೆ ಮೇನ್ ಆಗಿ ಸಿಟಿ ಲಿಮಿಟ್ಸ್ ಅಲ್ಲಿ ನಾವು ಯಾವ ತರ ಡ್ರೈವಿಂಗ್ ಮಾಡ್ತೇವೆ, ಸಿಟಿ ಟ್ರಾಫಿಕ್ ನ ಮೇಲೆ ಕಾರ್ಬನ್ ಡೆಪೋಸಿಷನ್ ನ ಕ್ವಾಂಟಿಟಿ ಆಗ್ತದೆ. ಇನ್ನೊಂದು ಏನು ಅಂತ ಹೇಳಿದ್ರೆ ನಮ್ಮ ರೋಡ್ ನ ಕಂಡೀಷನ್. ಈಗ ಸಿಟಿ ಬೇಡ, ನಾನು ಹೈವೇಲ್ಲೇ ಡ್ರೈವಿಂಗ್ ಮಾಡ್ತಾ ಇರ್ತೇನೆ ಡೈಲಿ ಅಂತ ಹೇಳಿದ್ರು, ಆ ಹೈವೇಲಿರೋ ರೋಡ್ ನ ಕಂಡೀಷನ್ ಯಾವ ತರ ಇದೆ, ನಾವು ಫ್ರೀಕ್ವೆಂಟ್ ಆಗಿ ಯಾವಾಗ ಗೇರ್ ಚೇಂಜ್ ಮಾಡ್ತೇವೆ, ಗೇರ್ ಶಿಫ್ಟಿಂಗ್ ಎಲ್ಲ ತುಂಬಾ ಫ್ರೀಕ್ವೆಂಟ್ ಆಗಿದ್ರೆ ಅಲ್ಲಿ ಕಾರ್ಬನ್ ಡೆಪಾಸಿಟ್ ಜಾಸ್ತಿ ಇರ್ತದೆ. ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಡ್ರೈವಿಂಗ್ ನ ಕ್ವಾಲಿಟಿ, ನಾವು ಯಾವ ತರ ಎಷ್ಟು ಪರ್ಫೆಕ್ಟ್ ಆಗಿ ಡ್ರೈವಿಂಗ್ ಮಾಡ್ತೇವೆ, ರ್ಯಾಶ್ ಆಗಿ ಡ್ರೈವ್ ಮಾಡ್ತೇವೆ, ಹೈ RPM ಅಲ್ಲಿ ಡ್ರೈವ್ ಮಾಡ್ತೇವೆ, ಇದೆಲ್ಲ ಒಂದು ರೀಸನ್ ಕಾರ್ಬನ್ ಡೆಪೋಸಿಷನ್. ಅಂದರೆ ಒಟ್ಟು ಅದೇ ಈಗ ನೀವು ಹೇಳಿದ್ದು ನಮ್ಮ ವೀಕ್ಷಕರಿಗೆ ನಾನು ಮತ್ತೆ ಹೇಳೋದಿದ್ರೆ, ಕಾರ್ಬನ್ ಏನು ಡೆಪಾಸಿಟ್ ಆಗಿರುವುದನ್ನು ಅದನ್ನು ರಿಲೀಸ್ ಮಾಡೋದು ಅಥವಾ ಅದನ್ನು ತೆಗೆಯುವಂತ ಒಂದು ಪ್ರಕ್ರಿಯೆ ಏನಿದೆ ಅದನ್ನೇ ನೀವು ಕಾರ್ಡಿಯಾಕ್ ಕೇರ್ ನಿಮ್ಮ ಸೆಂಟರಲ್ಲಿ ಮಾಡ್ತಾ ಇದ್ದೀರಿ. ಸೊ ಅದಕ್ಕಾಗಿ ನೀವು ಕಾರ್ನ ಹೃದಯ ತಜ್ಞರು. ಓಕೆ, ಈಗ ಆ ಟೋಟಲ್ ಆ ಒಂದು ಪ್ರೋಸೆಸ್ ಇದೆ ಅಲ್ಲ, ಆ ಒಂದು ಕಾರ್ಬನ್ ಅನ್ನು ರಿಲೀಸ್ ಮಾಡುವಂತ ಅಥವಾ ತೆಗೆಯುವಂಥದ್ದು, ಅದು ಯಾವ ರೀತಿ ನಡೀತದೆ ಅಥವಾ ಅದಕ್ಕೆ ಏನು ಯಾವ ರೀತಿ ಟೆಕ್ನಾಲಜಿಯನ್ನು ನೀವು ಬಳಸ್ತೀರಿ, ಅದು ಆ ಒಟ್ಟು ಪ್ರೋಸೆಸ್, ಅದಕ್ಕೆ ಎಷ್ಟು ಟೈಮ್ ಬೇಕು ಇತ್ಯಾದಿ ಹೇಳೋದಾದ್ರೆ? ಅದು ಪ್ಯೂರ್ ಆಕ್ಸಿ ಹೈಡ್ರೋಜನ್ ಟೆಕ್ನಾಲಜಿ ಅಂತೇಳಿ, POH ಟೆಕ್ನಾಲಜಿ. ಇದೊಂದು ಜರ್ಮನ್, ಹೌದು, POH ಇದು ಜರ್ಮನ್ ಟೆಕ್ನಾಲಜಿ. ಈ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಅನ್ನು ನಾವು ಪ್ಯೂರ್ಲಿ ನಮ್ಮ ಮೆಷಿನ್ ಅಲ್ಲಿ ಜನರೇಟ್ ಮಾಡ್ತೇವೆ. ಅಂದ್ರೆ ಯಾವುದೇ ಸಿಲಿಂಡರ್ ಆಗಲಿ ಯಾವುದೇ ಕೆಮಿಕಲ್ ಯೂಸ್ ಮಾಡದೆ ಪ್ಯೂರ್ಲಿ ಜನರೇಟ್ ಮಾಡ್ತೇವೆ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಅನ್ನು. ಅದನ್ನು ಏರ್ ಇಂಟೇಕ್, ನಮ್ಮ ವೆಹಿಕಲ್ನ ಏರ್ ಇಂಟೇಕ್ ಥ್ರೂ ನಮ್ಮ ಇಂಜಿನ್ CC ಕರೆಕ್ಟ್ ಆಗಿ ಅದೇ ಪ್ರಪೋರ್ಷನಲ್ಲಿ ನಾವು ವೆಹಿಕಲ್ಗೆ ಅಂದರೆ ಏರ್ ಇಂಟೇಕ್ ಥ್ರೂ ಕಂಬಷನ್ ಚೇಂಬರ್ಗೆ ಕಳಿಸುವಂಥದ್ದು. ಅಲ್ಲಿ ಒಳಗೆ ಕಂಬಷನ್ ಚೇಂಬರ್ನ ಒಳಗಡೆ ಈ ಆಕ್ಸಿಜನ್ ಏನು ಮಾಡ್ತದೆ ಅಂತ ಹೇಳಿದರೆ ಪ್ಯೂರ್ ಕಂಬಷನ್ ಆಗ್ತದೆ. ಒಂದು ಇಷ್ಟು ಟೈಮಿಂಗ್ಸ್ ಅಂತ ಸೆಟ್ ಮಾಡಲಿಕ್ಕಿದೆ, ಇಷ್ಟು ಕಿಲೋಮೀಟರ್ ರನ್ ಆದ ವೆಹಿಕಲ್ಗೆ ಇಷ್ಟು ಟೈಮಿಂಗ್ ಸೆಟ್ ಮಾಡಲಿಕ್ಕಿದೆ. ಆ ಒಂದು ಟೈಮಲ್ಲಿ ಪ್ಯೂರ್ ಕಂಬಷನ್ ಆಗುವಾಗೆ ಆಕ್ಸಿಜನ್ ಮಾಡ್ತದೆ. ಅದೇ ಹೈಡ್ರೋಜನ್ ಅಲ್ಲಿರುವ ಕಾರ್ಬನನ್ನು ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಕನ್ವರ್ಟ್ ಮಾಡಿದ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಎಕ್ಸಾಸ್ಟ್ ಅಂದರೆ ಸೈಲೆನ್ಸರ್ ಥ್ರೂ ಹೊರಗಡೆ ಹಾಕುವಂಥದ್ದು.
ಇದಂದ್ರೆ ಪ್ಯೂರ್ಲಿ ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಂತ ಹೇಳುವಂತ. ಈಗ ನಾವೀಗ ಈಗ ಸದ್ಯದ ಪರಿಸ್ಥಿತಿ ಹೇಳಿದ್ರೆ ಕೊರೋನಾ ಬರುವ ಟೈಮಲ್ಲಿ ಈಗ ತುಂಬಾ ಜನ ಡಾಕ್ಟರ್ಸ್ ನಿಮ್ಮ ಚಾನಲ್ ಥ್ರೂ ಆಗಲಿ ಫೇಸ್ಬುಕ್ ಥ್ರೂ ಆಗಲಿ ತುಂಬಾ ಜನ ಹೇಳಿದ್ದಾರೆ, ಅಂದ್ರೆ ಈ ತರ ಬಿಸಿ ನೀರನ್ನು ಕುಡೀರಿ, ಇಲ್ಲದ್ರೆ ಕಷಾಯ ಕುಡೀರಿ, ಇದೆಲ್ಲ ಒಂದು ಪ್ರಿವೆಂಟಿವ್ ಮೇಂಟೆನೆನ್ಸ್. ಅಂದ್ರೆ ಕೊರೋನಾ ಬರೋದನ್ನು ಹೇಗೆ ತಡೆಗಟ್ಟಬಹುದು, ಇಮ್ಯುನಿಟಿ ಪವರ್ ಜಾಸ್ತಿ ಹೌದು. ಅದೇ ತರ ಈಗ ಕಾರ್ನ ಇಂಜಿನ್ ರಿಲೇಟೆಡ್ ಆಗಿ ಬರುವಂತ ತುಂಬಾ ಸಮಸ್ಯೆಗಳಿದೆ ನಮಗೆ ಗೊತ್ತಿಲ್ಲದೆ ಇರುವಂತದ್ದು, ಅದನ್ನೆಲ್ಲ ಈ ಡಿಕಾರ್ಬನೈಸಿಂಗ್ ಮಾಡೋದ್ರಿಂದ ತಡೆಗಟ್ಟಬಹುದು ಅಂತ. ಈಗ ವೀಕ್ಷಕರೇ, ನಾವು ಪುನೀತ್ ಅವರ ಈ ಒಂದು ಕಾರ್ ಕೇರ್ ಅಥವಾ ಕಾರ್ಡಿಯಾಕ್ ಕೇರ್ ಸೆಂಟರ್ಗೆ ಬಂದಿರುವಂಥ ಗ್ರಾಹಕರು ಒಂದು ಮೆಚ್ಚುಗೆ ಅಥವಾ ಅಲ್ಲಿ ಆದಂಥ ಅನುಭವವನ್ನು ಹೇಳಿದ್ದಾರೆ ಅವರು. ಅದನ್ನು ನಾವು ಈಗ ಇಲ್ಲಿ ನಮ್ಮ ವೀಕ್ಷಕರಿಗಾಗಿ ತೋರಿಸ್ತಾ ಇದ್ದೇವೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ನಾವಿದೀವಿ ಮಂಗಳೂರಲ್ಲಿ. ಹೌದು, ಮಂಗಳೂರಿನ ಮೇರಿ ಹಿಲ್ ಅನ್ನೋ ಪ್ಲೇಸ್ ಅಲ್ಲಿ ಇದೀವಿ. ಏರ್ಪೋರ್ಟ್ ರೋಡ್ ಅಲ್ಲಿ ಬರುತ್ತೆ. ಲಾಸ್ಟ್ ವೀಕ್ ನನ್ಗೊಂದು ಮೇಲ್ ಬಂತು. ಆ ಮೇಲ್ ಅಲ್ಲಿ ಏನಿತ್ತು ಅಂದ್ರೆ, ನಾವು ನಿಮ್ಮ ಕಾರ್ನ ಆಪರೇಷನ್ ಮಾಡ್ತೀವಿ ಅಂತ ಹೇಳಿ ಸ್ವಲ್ಪ ಕ್ಯೂರಿಯಸ್ ಅನ್ಸ್ತು. ಓಪನ್ ಮಾಡಿ ನೋಡ್ತೀನಿ, ಕಾರ್ಡಿಯಾಕ್ ಸೆಂಟರ್ ಮ್ಯಾಂಗ್ಳೂರ್ ಅವರು ಕಳಿಸಿದ ಮೇಲ್ ಅದು. ಅದ್ರೆಲ್ಲ ಡೀಟೇಲ್ಸ್ ನೋಡಿದೆ, ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಿಲ್ಲ, ಹಾಗಾಗಿ ಇಲ್ಲಿ ಓಡ್ ಬಂದಿದ್ದೀನಿ ವಿಡಿಯೋ ಮಾಡೋಣ ಅಂತೇಳಿ. ತುಂಬಾ ವಂಡರ್ಫುಲ್ ಕಾನ್ಸೆಪ್ಟ್ ಇದು. ಏನಪ್ಪಾ ಅಂತೇಳಿ ನಿಮ್ ವಿಡಿಯೋ ಎಂಡ್ ತನಕ ನೋಡಿ ಗೊತ್ತಾಗುತ್ತೆ. ನಿಮ್ಮ ಕಾರ್ನ ಇಂಜಿನ್ ಇದೆಯಲ್ಲ, ಅದ್ರ ಆಪರೇಷನ್ ಮಾಡ್ತಾರದು ಇಂಜಿನ್ ಓಪನ್ ಮಾಡಿದಂಗೆ ಆಯ್ತಾ. ಸೊ ಇಂಜಿನ್ ತುಂಬಾ ಫಿಟ್ ಆಗುತ್ತೆ ಏನಂತ ವಿಡಿಯೋದಲ್ಲೇ ಹೇಳ್ತೀನಿ. ಮತ್ತೆ ಇನ್ನೊಂದು ಸ್ಪೆಷಲ್ ಏನ್ ಗೊತ್ತಾ ಸ್ನೇಹ, ಈ ಟೆಕ್ನಾಲಜಿ ಇದೆಯಲ್ಲ ಕರ್ನಾಟಕದಲ್ಲಿ ಇದು ಒಂದೇ ಇರೋದು, ಒಂದೇ ಯೂನಿಟ್. ಬೇಸಿಕಲಿ ಕಾರ್ಡಿಯಾಕ್ ಸೆಂಟರ್ ಅನ್ನೋದು ಕೇರಳದ್ದು, ಅಲ್ಲಿ ಆಲ್ರೆಡಿ 30 ಯೂನಿಟ್ಸ್ ಇದೆ ಅವರದ್ದು. ಬಟ್ ಕರ್ನಾಟಕದಲ್ಲಿ ಇದು ಒಂದೇ, ಒನ್ ಅಂಡ್ ಓನ್ಲಿ. ನೆಕ್ಸ್ಟ್ ಮಂತ್ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಆಗುತ್ತಂತೆ. ಸೊ ಅದ್ರ ಬಗ್ಗೆ ಎಲ್ಲಾ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಈಗ ನಮ್ ಜೊತೆ ಇದ್ದಾರೆ ಪುನೀತ್ ಅವರು, ಇಲ್ಲಿನ ಪ್ರೊಪ್ರೈಟರ್. ಪುನೀತ್ ಅವರೇ, ಏನಿದು ಕಾರ್ಡಿಯಾಕ್ ಸೆಂಟರ್? ನಮ್ದು ಮೇನ್ ಇಂಜಿನ್ ಡಿಕಾರ್ಬನೈಸಿಂಗ್. ಓಕೆ. ಇಂಜಿನ್ ಅಲ್ಲಿರುವ ಕಾರ್ಬನ್ ಅನ್ನು ಕ್ಲಿಯರ್ ಮಾಡಿಕೊಡುವಂತ ಪ್ರೊಸೆಸ್. ಓಕೆ. ಸೊ ಇದೇನಂತ ಹೇಳಿದ್ರೆ ವೆಹಿಕಲ್ ರನ್ ಆಗಿ, ಸೊ ನಮ್ಗೆ ಆಕ್ಚುಲಿ ವೆಹಿಕಲ್ ನ ಪರ್ಫೆಕ್ಟ್ ರಿಸಲ್ಟ್ ಸಿಗುದು ಯಾವಾಗ್ಲೂ 5 to 10,000 ಕಿಲೋಮೀಟರ್ ಅಲ್ಲಿ ವೆಹಿಕಲ್ ರನ್ ಆಗಿ. ಸೊ ಅದರ ನಂತರ ಬರುವಂತ ಏನು ರನ್ನಿಂಗ್ ಅಲ್ಲಿ ಎಕ್ಸೆಸ್ ಕಾರ್ಬನ್ ಡೆಪಾಸಿಟ್ ಆಗ್ತದೆ ಇಂಜಿನ್ ಒಳಗಡೆ. ಸೊ ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಇಂಜಿನ್ ನ ಪರ್ಫಾರ್ಮೆನ್ಸ್ ರೆಡ್ಯೂಸ್ ಮಾಡ್ತದೆ. ನಮ್ಮ ಮೈಲೇಜ್ ಏನು ಕರೆಕ್ಟ್ ಆಗಿ ಸಿಗ್ಬೇಕಾದ್ರು ಅದು ಸಿಗೋದಿಲ್ಲ, ಪವರ್ ಡ್ರಾಪ್ ಆಗ್ತದೆ, ಎಮಿಷನ್ ಇನ್ಕ್ರೀಸ್ ಆಗ್ತಾ ಸ್ಟಾರ್ಟ್ ಆಗ್ತದೆ. ಸೊ ಇಂಜಿನ್ ನಾಯ್ಸ್, ವೈಬ್ರೇಷನ್ ಎಲ್ಲ ಇನ್ಕ್ರೀಸ್ ಆಗ್ತದೆ. ಸೊ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಪ್ಯೂರ್ ಆಕ್ಸಿ ಹೈಡ್ರೋಜನ್ ಟೆಕ್ನಾಲಜಿ ಯೂಸ್ ಮಾಡಿ ಇಂಜಿನ್ ಡಿಕಾರ್ಬನೈಸಿಂಗ್ ಮಾಡಿ, ಸೊ ಇಂಜಿನ್ ಗೆ ಏನ್ ಸಿಗ್ಬೇಕಾದ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಅಂದ್ರೆ ನಮ್ದು ಡಿಕಾರ್ಬನೈಸಿಂಗ್ ಇಂದ ಅರೌಂಡ್ 15% ವರೆಗೆ ಮೈಲೇಜ್ ಇಂಪ್ರೂವ್ಮೆಂಟ್ ಆಗ್ತದೆ, 20% ವರೆಗೆ ಪವರ್ ಇಂಪ್ರೂವ್ಮೆಂಟ್ ಆಗ್ತದೆ, 70% ವರೆಗೆ ಎಮಿಷನ್ ಅಂದ್ರೆ ಬ್ಲಾಕ್ ಸ್ಮೋಕ್ ಅದೆಲ್ಲ ರೆಡ್ಯೂಸ್ ಆಗ್ತದೆ, ಇಂಜಿನ್ ವೈಬ್ರೇಷನ್, ಇಂಜಿನ್ ನಾಯ್ಸ್ ರೆಡ್ಯೂಸ್ ಆಗ್ತದೆ. ಸೊ ಅದಲ್ಲದೆ ಇಂಜಿನ್ ಲೈಫ್ ಡಬಲ್ ಆಗ್ತದೆ. ನನ್ಗೊಂದು ಪ್ರಾಕ್ಟಿಕಲ್ ಒಂದು ಐಡಿಯಾ ಕೊಡ್ಬೇಕಾಗತ್ತೆ ಪುನೀತ್ ನೀವು. ಶೋರ್ ಖಂಡಿತ ಅಲ್ಲ ಫ್ರೆಂಡ್ಸ್. ಇದೆ ನೋಡಿ, ನಮ್ಮ ಕಾರಿಗೆ ಡಿಕಾರ್ಬನೈಸೇಷನ್ ಆಗ್ತಾ ಇದೆ ಇವಾಗ. ನಾನೊಂದು ಇಷ್ಟು ತನಕ 20,000 ಕಿಲೋಮೀಟರ್ಸ್ ರನ್ ಮಾಡಿದ್ದೀನಿ. ಪುನೀತ್ ಅವ್ರು ಹೇಳೋ ಪ್ರಕಾರ 10,000 ಕಿಲೋಮೀಟರ್ ನಂತರ ಕಾರ್ಬನ್ ಡೆಪಾಸಿಷನ್ ಸ್ಲೋಲಿ ಸ್ಟಾರ್ಟ್ ಆಗುತ್ತೆ. ಸೊ ಆ ಡಿಕಾರ್ಬನೈಸೇಷನ್ ಆಗ್ತಾ ಇದೆ ಇವಾಗ. ಸೊ ನಾನೇ ಖುದ್ದು ನೋಡ್ಬೇಕೀಗ ಏನಾಗುತ್ತೆ, ಪರ್ಫಾರ್ಮೆನ್ಸ್ ಏನಾದ್ರು ಡಿಫ್ರೆನ್ಸ್ ಬರುತ್ತಾ, ಮೈಲೇಜ್ ಅಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಬರುತ್ತಾ, ಅದು ನೋಡಿ ನಿಮ್ಗೆ ಹೇಳ್ತೀನಿ ನಾನು. ಫ್ರೆಂಡ್ಸ್, ಫಸ್ಟ್ ಸ್ಟೆಪ್ ಅಲ್ಲಿ ನಮ್ಮ ಕಾರ್ನ OBD ಅಂದ್ರೆ ಆನ್ ಬೋರ್ಡ್ ಡಯಾಗ್ನೋಸಿಸ್ ಚಿಪ್ಗೆ ಸೆನ್ಸರ್ಸ್ ಅನ್ನ ಕನೆಕ್ಟ್ ಮಾಡಿ ಕಾರ್ನ ಎಲ್ಲಾ ವ್ಯಾಲ್ಯೂಸ್ ಅನ್ನ ರೀಡ್ ಮಾಡ್ತಾರೆ. ಅಂದ್ರೆ ಕಾರ್ ಮೇಲೆ ಎಷ್ಟು ಲೋಡ್ ಇದೆ, ಇಂಜಿನ್ ಮೇಲೆ ಏರ್ ಫ್ಲೋ ಎಷ್ಟಿದೆ, ಆಮೇಲೆ RPM ಎಷ್ಟಿದೆ, ಥ್ರೋಟಲ್ ಪೊಸಿಷನ್ ಎಷ್ಟಿದೆ, ಎಷ್ಟು ಕಿಲೋಮೀಟರ್ ರನ್ ಆಗಿದೆ, ಇದೆಲ್ಲಾ ಡೀಟೇಲ್ಸ್ ಅನ್ನು ನಿಮ್ಮ ಕಣ್ಣೆದ್ರೆ ಟ್ರಾನ್ಸ್ಪರೆಂಟ್ ಆಗಿ ತಗೊಳ್ತಾರೆ. ಸಪೋಸ್ ನಿಮ್ಮ ಕಾರ್ ಓಲ್ಡ್ ಮಾಡೆಲ್ ಆಗಿದ್ರೆ ಆವಾಗ ಈ ತರದೊಂದು ಫೆಸಿಲಿಟಿ ಇರಲ್ಲ, ಡೈರೆಕ್ಟ್ ಆಗಿ ಡಿಕಾರ್ಬನೈಸೇಷನ್ ಮಾಡಬೇಕಾಗುತ್ತೆ. ಈಗ ನೋಡಿ, ನನ್ನ ಕಾರ್ನ ವ್ಯಾಲ್ಯೂಸ್ನ ಇದು ರೀಡ್ ಮಾಡ್ತಾ ಇದೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಂಜಿನ್ ಅನ್ನ ಡಿಕಾರ್ಬನೈಸ್ ಮಾಡಕ್ಕೆ ಇಂಜಿನ್ ಒಳಗೆ ಆಕ್ಸಿ ಹೈಡ್ರೋಜನ್ ಅನ್ನ ಪಾಸ್ ಮಾಡ್ತಾರೆ. ಈ ಡಿಕಾರ್ಬನೈಸೇಷನ್ ಅನ್ನೋದು ಮೊದಲಿಂದ ಎಲ್ಲಾ ಶೋರೂಮ್ ಅಲ್ಲೂ ಇದೆ. ಬಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಾರ್ಮಲಿ ಕೆಮಿಕಲ್ಸ್ ಮತ್ತೆ ಆಯಿಲ್ ಅನ್ನ ಯೂಸ್ ಮಾಡಿ ಡಿಕಾರ್ಬನೈಸ್ ಮಾಡ್ತಾರೆ. ಬಟ್ ಇಲ್ಲಿ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಈ ಆಕ್ಸಿ ಹೈಡ್ರೋಜನ್ ಟೆಕ್ನಾಲಜಿ ಅಂದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನ ಪಾಸ್ ಮಾಡಿ
ಈ ಕಾರ್ಬನ್ ಏನಿರುತ್ತೆ ಅದನ್ನ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಮಾಡಿ ಆಮೇಲೆ ಅದು ಸೈಲೆನ್ಸರ್ ಥ್ರೂ ಹೊರಗೆ ಹಾಕಲ್ಪಡುತ್ತೆ. ನಾರ್ಮಲಿ ಪೆಟ್ರೋಲ್ ಇಂಜಿನ್ಗೆ ವ್ಯಾಕ್ಯೂಮ್ ಬ್ರೇಕ್ಗಳ ಮೂಲಕ ಹಾಗೆ ಡೀಸೆಲ್ ಇಂಜಿನ್ಗೆ ಏರ್ ಫಿಲ್ಟರ್ ಥ್ರೂ ಮೂಲಕ ಆಕ್ಸಿ ಹೈಡ್ರೋಜನ್ ಅನ್ನ ಪಾಸ್ ಮಾಡ್ತಾರೆ. ಆಕ್ಸಿ ಹೈಡ್ರೋಜನ್ ಪಾಸ್ ಮಾಡೋದ್ರಿಂದ ಇಂಜಿನ್ಗೆ ಯಾವುದೇ ತರಹದ ಹಾರ್ಮ್ ಇರಲ್ಲ. ಹಾಗಾಗಿ ಇದು ತುಂಬಾನೇ ಒಂದು ಸೇಫ್ ಮೆಥಡ್. ಇದಾದ್ಮೇಲೆ ಇಂಜಿನ್ ನ ರನ್ನಿಂಗ್ ಕಂಡೀಷನ್ ಮೇಲೆ ಸಾಧಾರಣ 20 ರಿಂದ 40 ನಿಮಿಷ ತನಕ ಈ ಪ್ರಾಸೆಸ್ ಅನ್ನ ಮಾಡಿ ಡಿಕಾರ್ಬನೈಸೇಷನ್ ಮಾಡ್ತಾರೆ. ಫ್ರೆಂಡ್ಸ್, ಇದೊಂದು ಪ್ರೀ ಶೂಟ್ ಮಾಡಿರುವಂತ ಝೆನ್ ಕಾರ್ ನ ವಿಡಿಯೋ. ಹೇಗೆ ನೋಡಿ, ಸೈಲೆನ್ಸರ್ ಇಂದ ಕಾರ್ಬನ್ ಕರಿಗೆ ಹೊರಗೆ ಬರ್ತಿರೋದನ್ನ ನೋಡ್ಬೋದು ನೀವು. ಫ್ರೆಂಡ್ಸ್, ನನ್ನ ಕಾರ್ನ ಬಿಫೋರ್ ಮತ್ತೆ ಆಫ್ಟರ್ ರೀಡಿಂಗ್ಸ್ ಅನ್ನ ನನ್ನ ಕಣ್ಣೆದ್ರೆ ತೆಗೆದುಕೊಟ್ಟಿದ್ದಾರೆ. ನೀವು ನೋಡಬಹುದು, ಲೋಡ್ ವ್ಯಾಲ್ಯೂ ಇಂಪ್ರೂವ್ಮೆಂಟ್ ಬಂದಿದೆ, ಏರ್ ಫ್ಲೋ ಇಂಪ್ರೂವ್ಮೆಂಟ್ ಬಂದಿದೆ, ಇಂಜಿನ್ RPM ಆಪ್ಟಿಮೈಸ್ ಆಗಿದೆ, ತುಂಬಾನೇ ಇಂಪ್ರೂವ್ಮೆಂಟ್ ಬಂದಿದೆ. ಎಸ್, ತುಂಬ ವಂಡರ್ಫುಲ್. ತುಂಬ ಚೆನ್ನಾಗಿ ನಿಮ್ಮ ಏನು ಗ್ರಾಹಕರು ಅಲ್ಲಿ ಒಂದು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹೌದು. ಕಾರ್ಡಿಯಕ್ ಕೇರ್ ಯಾವ ರೀತಿ ವರ್ಕ್ ಆಗುತ್ತೆ, ನೀವು ಕಾರ್ನ ಹೃದಯ ತಜ್ಞರು ಯಾವ ರೀತಿ ಕೆಲಸ ಮಾಡ್ತೀರಿ ಅನ್ನೋದನ್ನು ತೋರಿಸಿದ್ದಾರೆ. ವೀಕ್ಷಕರೇ, ನಾವೊಂದು ಸಣ್ಣ ಬ್ರೇಕ್ ತಗೊಂಡು ಮತ್ತೆ ಈ ವಿಚಾರವಾಗಿ ಮತ್ತಷ್ಟು ಮಾತಾಡೋ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಕಾರ್ಡಿಯಕ್ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕಾರಿನ ಹೃದಯ ತಜ್ಞರಾಗಿರುವಂಥ ಪುನೀತ್ ಕಾನತ್ತೂರ್ ಅವರು ಈ ದಿವಸ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ. ನಾವು ವೀಕ್ಷಕರೇ ಈಗಾಗಲೇ ಈ ಒಂದು ಕಾರ್ಡಿಯಕ್ ಕೇರ್ ಅಂದರೆ ಕಾರಿನ ಹೃದಯಕ್ಕೆ ನೀಡುವಂಥ ಚಿಕಿತ್ಸೆ ಅಂತ ಹೇಳ್ಬೋದು. ಕಾರ್ಡಿಯಕ್ ಕೇರ್ ಯಾವ ರೀತಿ ಕೆಲಸ ಮಾಡುತ್ತೆ, ಅಥವಾ ಅದರ ತಂತ್ರಜ್ಞಾನ ಏನು, ಅಥವಾ ಅದರ ಪರಿಕಲ್ಪನೆ ಯಾವ ರೀತಿ ಇರ್ತದೆ ಅನ್ನೋದನ್ನು ಪುನೀತ್ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಜೊತೆಗೆ ಅವರಲ್ಲಿಗೆ ಬಂದಂಥ ಗ್ರಾಹಕರು ಕೂಡ ಒಂದು ವಿಷಯವನ್ನು ವಿವರಿಸಿದ್ದಾರೆ. ಅದನ್ನು ಕೂಡ ಸವಿಸ್ತಾರವಾಗಿ ಅದರ ವಿಡಿಯೋವನ್ನು ನಾವು ನೋಡಿಕೊಂಡು ಬಂದೆವು. ಇನ್ನಷ್ಟು ಮಾತನಾಡಲಿಕ್ಕಿದೆ ಈ ವಿಚಾರವಾಗಿ. ಈಗ ಪುನೀತ್ ಅವರೇ, ನೀವು ಕೂಡ ವಿವರ ಕೊಟ್ಟರಿ ಮತ್ತು ನಿಮ್ಮ ಗ್ರಾಹಕರು ಕೂಡ ಅಲ್ಲಿ ತೋರಿಸಿದ್ರು. ಈ ರೀತಿಯ ನೀವು ಅದನ್ನು ಏನು ಡಿಕಾರ್ಬನೈಸ್ ಮಾಡುವಂಥ ಈ ಒಂದು ಪ್ರೋಸೆಸ್ ಇದೆ ಅಲ್ವಾ, ಅಥವಾ ಏನು ಶೇಖರಿಸಲ್ಪಟ್ಟ ಕಾರ್ಬನನ್ನು ರಿಲೀಸ್ ಮಾಡುವಂಥ ಟೋಟಲ್ ಆ ಪ್ರೋಸೆಸ್ನಿಂದ ಇಂಜಿನ್ನ ವಾರಂಟಿಗೆ ಏನಾದರೂ ತೊಂದರೆ ಆಗುವುದು, ಅಥವಾ ಇನ್ ಫ್ಯೂಚರಲ್ಲಿ ಏನಾದರೂ ಟೋಟಲ್ ಇಂಜಿನ್ಗೆ ಸಮಸ್ಯೆ ಆಗುವಂಥದ್ದು ಏನಾದರೂ ಆಗ್ತದಾ? ಇಲ್ಲ, ನಾವಂದ್ರೆ ಯಾವುದೇ ಕೆಮಿಕಲ್ ಆಗಲಿ ಯಾವುದೇ ಲಿಕ್ವಿಡ್ ಆಗಲಿ ಯೂಸ್ ಮಾಡುವುದಿಲ್ಲ. ನಾನು ಆವಾಗ ಹೇಳಿದಾಗೆ ಪ್ಯೂರ್ ಆಕ್ಸಿಜನ್ ಮತ್ತೆ ಹೈಡ್ರೋಜನ್, ಅದು ಸಹ ಪ್ಯೂರ್ಲಿ ಜನರೇಟೆಡ್, ಅದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ಈಗ ವೆಹಿಕಲ್ನ ವಾರಂಟಿಗೆ ಇರ್ಬೋದು, ಅಥವಾ ಅದರ ಇಂಜಿನ್ನ ವಾರಂಟಿಗೆ ಇರ್ಬೋದು, ಯಾವುದೇ ಪಾರ್ಟ್ನ ವಾರಂಟಿಗೆ ಇರ್ಬೋದು, ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ. ಹೌದು. ಈಗ ಸಾಮಾನ್ಯವಾಗಿ ಒಂದು ಕಾರ್, ಹೌದು, ಅದನ್ನು ಯಾವಾಗ ಈ ರೀತಿಯ ಒಂದು ಕಾರ್ಡಿಯಾಕ್ ಸೆಂಟರ್ಗೆ ತಂದು, ಅಥವಾ ಏನು ನೀವು ಕಾರ್ಬನ್ ರಿಲೀಸ್ ಅಂತ ಮಾಡ್ತೀರಲ್ಲ ಪ್ರೋಸೆಸ್, ಅಂತ ಪ್ರೋಸೆಸ್ಗೆ ಒಳಪಡಿಸಬೇಕು? ಸಾಮಾನ್ಯವಾಗಿ ಎಷ್ಟು ಕಿಲೋಮೀಟರ್ ಓಡಿದ ನಂತರ? ಇದಂದರೆ ನಾರ್ಮಲಿ ನಾವು ಒಂದು ಹೊಸ ಕಾರ್ ತಗೊಂಡಾಗ ಒಂದು 0 to 5,000 ಕಿಲೋಮೀಟರ್ವರೆಗೆ ಅದೊಂದು ನಾವೀಗ ನಮ್ಮ ಒಂದು ನಾರ್ಮಲ್ ಭಾಷೆಯಲ್ಲಿ ಹೇಳೋದಿದ್ರೆ, ಕೆಲವರು ಹೇಳ್ತಾರೆ ಫಸ್ಟ್ ಸರ್ವಿಸ್ ಆಗಲಿ ಸೆಕೆಂಡ್ ಸರ್ವಿಸ್ ಆಗಲಿ ಆಗ ನಮಗೊಂದು ಒಳ್ಳೆ ಮೈಲೇಜ್ ಸಿಗ್ತದೆ. ಅದರ ಒಳಗಿರುವ ಗುಟ್ಟು ಏನಂತ ಹೇಳಿದ್ರೆ, ಈ 5,000 ಕಿಲೋಮೀಟರ್ವರೆಗೆ ಆ ಡೆಪಾಸಿಟ್ ಆಗುವಂತ ಕಾರ್ಬನ್ ಅದು ಆಕ್ಚುಲಿ ಇಂಜಿನ್ಗೆ ಅಗತ್ಯ ಇರುವಂತ ಕಾರ್ಬನ್ ಅದು ಬೇಕು ಇಂಜಿನ್ಗೆ. ಸೊ ಅದು ಡೆಪಾಸಿಟ್ ಆಗುವವರೆಗೆ ನಮಗೆ ಆ ಪರ್ಫಾರ್ಮೆನ್ಸ್ ಸಿಗುದಿಲ್ಲ. ಈ 5,000ದಿಂದ ಈ ವಿಷಯವನ್ನು ಯಾವುದೇ ಕಾರ್ ಶೋರೂಮ್ನವರು ಹೇಳೋದಿಲ್ಲ. ಈ 5,000 ರಿಂದ 15,000 ಒಂದು ಎಸ್ಟಿಮೇಷನ್, ಒಂದು ಎವರೇಜ್ ಆಗಿ 5,000 ರಿಂದ 15,000 ಕಿಲೋಮೀಟರ್ವರೆಗೆ ಏನು ಒಂದು ಕಾರ್ನ ಒಂದು ಲೈಫ್ ಟೈಮ್ ಇದೆ, ಅದರಲ್ಲಿ ನಮಗೆ ಈ ಕಾರ್ನ ಆಕ್ಚುಯಲ್ ಏನು ಎಫಿಷಿಯನ್ಸಿ ಸಿಗುವಂಥದ್ದು, ಮೈಲೇಜ್ ಆಗಲಿ ಪವರ್ ಆಗಲಿ ಅದೆಲ್ಲ ಆ ಒಂದು ಟೈಮಲ್ಲಿ ಕರೆಕ್ಟಾಗಿ ಸಿಗುವಂಥದ್ದು. ಅದರ ನಂತರ ಎಕ್ಸೆಸ್ ಕಾರ್ಬನ್ ಡೆಪಾಸಿಟ್ ಆಗ್ತದೆ. ಈ ಎಕ್ಸೆಸ್ ಕಾರ್ಬನ್ ಇಂಜಿನ್ಗೆ ಹಾಳು. ಸಾಧಾರಣ ಒಂದು ಎಷ್ಟು ಕಿಲೋಮೀಟರ್ ಓಡಿದ ನಂತರ ಅಂತ ನೀವು? ಅದೇ ನಾವು ಹೇಳೋ ಪ್ರಕಾರ ಒಂದು 25,000 ರಿಂದ 30,000 ಓಡಿದ ನಂತರ ಈ ಒಂದು ಪ್ರೊಸೆಸ್ ಅನ್ನು ಮಾಡಬಹುದು ಅಂತ. ಅದಲ್ಲದೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಈಗ ನಾರ್ಮಲಿ ನಾವು ಒಂದೇ ರೋಡಲ್ಲಿ ನಾವು ಹೋಗ್ತೇವೆ, ಕಾರನ್ನು ಡ್ರೈವ್ ಮಾಡ್ತೇವೆ. ಸೊ ಆ ಟೈಮಲ್ಲಿ ಈಗ ನಿನ್ನೆವರೆಗೆ ಒಂದು 3rd ಗೇರಲ್ಲಿ ಈ ಒಂದು ಜಾಗದಲ್ಲಿ ಹೋಗ್ತಿತ್ತು ಅಂತೇಳಿ ನಮಗೆ ಒಂದು ಫೀಲ್ ಇರ್ತದೆ ನೋಡಿ. ಸೊ ಇವತ್ತು 2nd ಗೇರಲ್ಲಿ ಹೋಗ್ಬೇಕಾಯ್ತು, ನಾನು 2nd ಗೇರ್ ಚೇಂಜ್ ಮಾಡಬೇಕಾಗಿ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಕಾರ್ಬನ್ ಆಗಿದೆ, ಅಂದ್ರೆ ನಮಗೆ ಪವರ್ ರೆಡ್ಯೂಸ್ ಆಗಿ ಸಿಗ್ತಾ ಉಂಟು. ಅದೇ ತರ 4th ಗೇರಲ್ಲಿ ಹೋಗ್ತಿದ್ದ ಪ್ಲೇಸಲ್ಲಿ 3rd ಗೇರಿಗೆ ನಾವು ಶಿಫ್ಟ್ ಮಾಡಬೇಕಾಗಿ ಬರ್ತದ, ಅಥವಾ 2nd ಗೇರಿಗೆ ಶಿಫ್ಟ್ ಮಾಡಬೇಕಾಗಿ ಬರ್ತದ ಅಂತಿದ್ರೆ
ಈ ಒಂದು ಪರ್ಫಾರ್ಮೆನ್ಸ್ ರೆಡ್ಯೂಸ್ ಆಗ್ತಾ ಉಂಟು ಅಂತ. ಸೊ ಆ ಒಂದು ಟೈಮಲ್ಲಿ ಇದು ಬೆಸ್ಟ್ ಟೈಮ್ ಅಂತ ಮಾಡುವಂಥದ್ದು, ಈ ಡಿಕಾರ್ಬನೈಸಿಂಗ್ ಮಾಡಲಿಕ್ಕೆ ಬೆಸ್ಟ್ ಟೈಮ್. ಈಗ ಇದು ಮೈಲೇಜ್ ಹೊರತುಪಡಿಸಿ ಬೇರೆ ಟೋಟಲ್ ಏನೇನು ಪ್ರಯೋಜನಗಳಿದ್ದಾವೆ ಈ ರೀತಿಯ ನೀವು ಈಗ ಡಿಕಾರ್ಬನೈಸ್ ಮಾಡೋದರಿಂದ? ಹೌದು, ನೀವು ನಿಮ್ಮ ಗ್ರಾಹಕರಿಗೆ ಬರೀ ಇದರಿಂದ ಒಳ್ಳೆ ಮೈಲೇಜ್ ಬರ್ತದೆ ಅಂತ ಮಾತ್ರ ಒಂದು ಆಫರ್ ಕೊಡ್ತೀರಾ, ಅಥವಾ ಬೇರೆ ಯಾವುದೆಲ್ಲ ಪ್ರಯೋಜನ ಟೋಟಲ್ ಆ ಒಂದು ಇಂಜಿನ್ಗೆ? ಮೇನ್ಲಿ ನಾವು ಹೇಳುವಂಥದ್ದು ಮೈಲೇಜ್ ಮತ್ತು ಪವರಲ್ಲಿ ಏನು ಲಾಸ್ ಆಗಿರುವಂಥ ಮೈಲೇಜ್ ಏನು ಪವರ್ ಏನಿದೆ ಅದರಲ್ಲಿ 95% ವರೆಗೆ ನಮಗೆ ರೀಗೇನ್ ಆಗ್ತದೆ. ನಾವಂದ್ರೆ ಫಸ್ಟ್ ಈಗ ನಾನು ಹೇಳಿದಲ್ಲ 5,000 to 15,000 ಒಳ್ಳೆಯ ಒಂದು ಕರೆಕ್ಟ್ ಪರ್ಫಾರ್ಮೆನ್ಸ್ ಸಿಗ್ತದೆ ಅಂತ. ಆ ಒಂದು ಪರ್ಫಾರ್ಮೆನ್ಸಿಂದ ನಮಗೆ ಯಾವಾಗ ರೆಡ್ಯೂಸ್ ಆಗಿ ಸಿಕ್ಕಿತು ಆ ಒಂದು ರಿಡಕ್ಷನ್ ಏನಿದೆ ಅದರಲ್ಲಿ 95% ವರೆಗೆ ನಮಗೆ ರೀಗೇನ್ ಆಗ್ತದೆ ಅಂತ. ಮತ್ತೆ ಒಂದು 70% ವರೆಗೆ ಎಮಿಷನ್, ಮೇನ್ ಸ್ಮೋಕ್ ಏನು ಬರ್ತದೆ ವೆಹಿಕಲ್ಗಳಲ್ಲಿ ಈಗ, ಆ ಎಮಿಷನ್ ಅಲ್ಲಿ 70% ವರೆಗೆ ರಿಡಕ್ಷನ್ ಆಗ್ತದೆ. ಹಾಗೆ ಇಂಜಿನ್ನ ನಾಯ್ಸ್, ವೈಬ್ರೇಷನ್ ಇದೆಲ್ಲ ರೆಡ್ಯೂಸ್ ಆಗಿ ಬರ್ತದೆ. ಅಂದರೆ ಇಂಜಿನ್ ಫುಲ್ ಫ್ರೀ ಆಗ್ತದೆ, ಇಂಜಿನ್ನ ವರ್ಕಿಂಗ್ ಫ್ರಿಕ್ಷನ್ ಫ್ರೀ ಆಗಿ ಸ್ಮೂತ್ ಆಗ್ತದೆ ಅಂತ ಹೇಳುವಂಥದ್ದು. ಮತ್ತೆ ಅದಲ್ಲದೆ ಇಂಜಿನ್ನ ಲೈಫ್ ಡಬಲ್ ಆಗ್ತದೆ ನಾರ್ಮಲ್ ಇದರಿಂದ. ಅಂದರೆ ಇಂಜಿನನ್ನು ನಾವು ಆವಾಗ ಇದನ್ನು ಡಿಕಾರ್ಬನೈಸಿಂಗ್ ಮಾಡೋದ್ರಿಂದ ಇಂಜಿನ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ, ಇಂಜಿನ್ ಲೈಫ್ ಇನ್ಕ್ರೀಸ್ ಆಗ್ತದೆ ಅಂತ. ಓಕೆ ಓಕೆ. ಈಗ ಯಾವೆಲ್ಲ ವೆಹಿಕಲ್ಗಳನ್ನು ಈ ರೀತಿಯ ಪ್ರೋಸೆಸ್ಗೆ ಒಳಪಡಿಸಬೇಕು? ಇದಂದರೆ ನಾರ್ಮಲಿ ನಾವು ಮಾಡುವಂಥದ್ದು 600cc ಎಬೋವ್ ಇಂಜಿನ್ಸ್. 600cc ಎಬೋವ್? ಹೌದು. ಟೂ ವೀಲರ್ಸ್ ಅಂದರೆ ಟೂ ವೀಲರ್ಸ್ ಹೈ ಎಂಡ್ ಟೂ ವೀಲರ್ಸ್ ಮಾಡ್ಬೋದು. ನಾರ್ಮಲ್ ಈಗ 600 ಬಿಲೋ ಇಂಜಿನ್ cc ಇರುವಂಥ ಟೂ ವೀಲರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. 600 to 6,000cc ವರೆಗಿನ ಇಂಜಿನ್ಸ್ ಅನ್ನು ಮಾಡ್ಬೋದು. ಅಂದರೆ ಬಸ್, ಟ್ರಕ್ಸ್ ಇದನ್ನು ಕೂಡ ನಮಗೆ ಡಿಕಾರ್ಬನೈಸಿಂಗ್ ಮಾಡ್ಬೋದಾಗಿದೆ. ಓಕೆ ಓಕೆ. ಈಗ ನಿಮ್ಮ ಈ ಮಂಗಳೂರಿನಲ್ಲಿರುವಂಥ ನಿಮ್ಮ ಏನು ಸೆಂಟರ್ ಇದೆ ಅಲ್ಲಿ ನೀವು ಯಾವ ಥರದ ವೆಹಿಕಲ್ಗಳನ್ನೆಲ್ಲ ಮಾಡ್ತೀರಿ? ಈಗ ನಾವು ಕಾರಲ್ಲಿ ಹೈ ಎಂಡ್ ಕಾರ್ವರೆಗೂ ಮಾಡಿದ್ದೇವೆ, ಎಲ್ಲ ಬ್ರ್ಯಾಂಡ್ ಆಫ್ ವೆಹಿಕಲ್ಸ್ ಮಾಡಿದ್ದೇವೆ. ಅದಲ್ಲದೆ ಟ್ರಕ್ಸ್ ಮಾಡಿದ್ದೇವೆ, ಟ್ಯಾಂಕರ್ಸ್ ಮಾಡಿದ್ದೇವೆ, ಹಾಗೆ ಪ್ರೈವೇಟ್ ಬಸ್ಸಸ್ ಮಾಡಿದ್ದೇವೆ. ಈ ಥರದ ಎಲ್ಲ ವೆಹಿಕಲ್ಸನ್ನು ನಾವು ಟ್ರೈ ಮಾಡಿದೆ, ಅವರಿಗೆ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ. ಓಕೆ ಓಕೆ. ಅಂದ್ರೆ ನಿಮ್ಮಲ್ಲಿ ಬಂದಿರುವಂತ ಎಲ್ಲಾ ಗ್ರಾಹಕರಿಗೂ ಒಂದು ಸಂತೃಪ್ತಿ. ಹೌದು ಹೌದು. ಬಹುಶಃ ಆ ಒಂದು ಸಂತೃಪ್ತಿಯಿಂದಾಗಿ ಅವರು ಒಂದಷ್ಟು ಜನಕ್ಕೆ ಮತ್ತೆ ಹೇಳಿಕೊಂಡು ಆ ರೀತಿಯ ಒಂದು ಸಂಪರ್ಕದಿಂದಲೇ ನಿಮಗೆ ಸರಿ ಗ್ರಾಹಕರು ಕನೆಕ್ಟ್ ಆಗ್ತಾ ಇದ್ದಾರೆ. ಈಗ ಪುನೀತ್ ಅವರೇ, ಇದು ಈ ರೀತಿಯ ಒಂದು ತಂತ್ರಜ್ಞಾನವನ್ನು ಇಂಡಿಯಾದಲ್ಲಿ ಈಗ ನೀವು ನಾನಾಗಲೇ ಹೇಳಿದಾಗೆ ಕರ್ನಾಟಕದಲ್ಲಿ ನೀವೇ ಇದನ್ನು ಮೊದಲು ತೋರಿಸಿದವರು. ಕರ್ನಾಟಕದಲ್ಲಿ ಆ ವೀಕ್ಷಕರಿಗೆ ಗಮನಿಸಬೇಕಾದದ್ದು ಇದು ರಾಜಧಾನಿ ಬೆಂಗಳೂರಲ್ಲಿ ಆರಂಭವಾಗುವುದಕ್ಕಿಂತಲೂ ಮೊದಲು ಕರಾವಳಿಯ ಮಂಗಳೂರಿನಲ್ಲಿ ಇಂಥ ಒಂದು ತಂತ್ರಜ್ಞಾನವನ್ನು ಅಥವಾ ಇಂಥ ಒಂದು ಸರ್ವಿಸನ್ನು ಪುನೀತ್ ಕಾನತ್ತೂರ್ ಅವರು ಕೊಟ್ಟಿದ್ದಾರೆ. ಬಹುಶಃ ನಾವು ಅದಕ್ಕಾಗಿ ಅವರನ್ನು ವಿಶೇಷವಾಗಿ ಅಭಿನಂದಿಸ್ತೇವೆ ಕೂಡ. ಥ್ಯಾಂಕ್ ಯು ಥ್ಯಾಂಕ್ ಯು. ಈಗ ಅದೇ ಪ್ರಶ್ನೆ ಏನಂತ ಹೇಳಿದ್ರೆ, ಇದು ಈ ಒಂದು ತಂತ್ರಜ್ಞಾನ ಮೂಲತಃ ಎಲ್ಲಿಂದ ಬಂತು, ಇಂಡಿಯಾಕ್ಕೆ ಯಾರು ಅದನ್ನು ಆಲ್ ಓವರ್ ಇಂಡಿಯಾದನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಅದು ಆ ಒಂದು ಇಡೀ ನಿಮ್ಮ ಒಂದು ಈ ಬಿಸ್ನೆಸ್ ಸಿಸ್ಟಮ್ ಇದೆ ಅಲ್ಲ, ಅದನ್ನು ಹೇಳೋದಾದ್ರೆ ಏನು ಹೇಳ್ತೇನೆ? ಇದಂದರೆ ಆ್ಯಕ್ಚುಲಿ ಫ್ರಾಂಚೈಸಿ ಟೈಪ್. ಇದರ ನಮ್ಮ ಹೆಡ್ ಆಫೀಸ್ ಬಂದು ಟ್ರಿವಾಂಡ್ರಮ್, ಕೇರಳದ ಟ್ರಿವಾಂಡ್ರಮ್ನಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ. ಮಿಸ್ಟರ್ ಪ್ರಭಾಕರ್ ಅಂತೇಳಿ ಇದರ MD, ನಮ್ಮ ಎಲ್ಲ ಕಾರ್ ಕಾರ್ಡಿಯಾಕ್ ಕೇರ್ಗೆ ಇವರು MD ಆಗಿರ್ತಾರೆ. ಈ ಮೆಷಿನ್ ಜರ್ಮನ್ ಟೆಕ್ನಾಲಜಿಯಲ್ಲಿ ಈಸ್ಟ್ ಏಷ್ಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಇಂಡಿಯಾಕ್ಕೆ ಇಂಪೋರ್ಟ್ ಮಾಡಿ ಇಲ್ಲಿ ಅಸೆಂಬಲ್ ಆಗಿ ನಮಗೆಲ್ಲ ಏನು ಈ ಒಂದು ಮೆಷಿನನ್ನು ಕೊಡುವಂಥದ್ದು. ಈಗ ಕರ್ನಾಟಕದಲ್ಲಿ ಈಗ ನಂದು, ಹಾಗೆ ಬ್ಯಾಂಗ್ಳೂರಲ್ಲಿ 2 ಓಪನ್ ಆಗಿದೆ, ಮಲ್ಲೇಶ್ವರಂ ಹಾಗೆ ವೈಟ್ಫೀಲ್ಡಲ್ಲಿದೆ, ಹಾಗೆ ಏನು ಮೈಸೂರಲ್ಲಿ ಓಪನ್ ಆಗಲಿಕ್ಕಿದೆ, ಇನ್ನು ಸದ್ಯದಲ್ಲೇ ಓಪನ್ ಆಗಲಿಕ್ಕಿದೆ. ಹಾಗೆ ಆಲ್ ಓವರ್ ಕೇರಳದಲ್ಲಿ 45 ಬ್ರಾಂಚ್ಗಳಿವೆ. ಈ ಕೇರಳಕ್ಕೆ ಬಂದು ಎಷ್ಟು ವರ್ಷ ಆಯಿತು? ಕೇರಳಕ್ಕೆ ಬಂದು ಸಾಧಾರಣ ಒಂದು 4.5 ವರ್ಷದ ಹತ್ರ ಆಯಿತು. ಸರಿ ಸರಿ ಸರಿ. ಕೇರಳದವರು ಕೆಲವೊಂದು ವಿಚಾರಗಳಲ್ಲಿ ತುಂಬಾ ಫಾಸ್ಟ್ ಇರ್ತಾರೆ. ನೀವು ಬಹುಶಃ ನೀವು ಕೇರಳಕ್ಕೆ ಹೋದಾಗ ನಿಮಗೆ ಸಂಪರ್ಕ ಆಗಿ ಹಾಗೆ ನನಗೆ ಇದರ ಇದೆ. ನೀವು ಅದನ್ನು ತಕ್ಷಣಕ್ಕೆ ಅದನ್ನು ನಂಬಿಕೊಂಡ್ರ ಅಥವಾ ಇಲ್ಲ? ನಾನು ಹಾಗೆ ಹೇಳಿದ ತರ ನನ್ನ ಕಾರನ್ನೇ ನಾನು ಫಸ್ಟ್ ಅದನ್ನು ಟ್ರಯಲ್ ಮಾಡಿದ್ದು. ನನಗೆ ಸ್ವತಃ ಅನುಭವ ಆಗಿದೆ, ಅಂದ್ರೆ ಅದರಲ್ಲಿ ಚೇಂಜಸ್ ಏನಿದೆ ಅಂತ ಗೊತ್ತಾದ ಮೇಲೆ ಯಾಕೆ ನಾನು ನಮ್ಮ ಊರಲ್ಲಿ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳುವಂತ ಒಂದು ಇಂಟೆನ್ಷನ್ಗೆ ಬಂದೆ ನಾನು. ನೀವು ಇಲ್ಲಿ ಮಾಡೋ ಹೊತ್ತಿಗೆ ಇದನ್ನು ನಿಮ್ಮ ಸ್ನೇಹಿತರ ಹತ್ರವ ಅಥವಾ ಬೇರೆ ಕಾರ್ ಶೋರೂಮ್ನವ್ರ ಹತ್ರವ ಏನಾದರೂ ಕನ್ಸಲ್ಟ್ ಮಾಡಿದ್ರಾ, ಅಥವಾ ನೀವೇ ಒಂದು ಸ್ವಂತ ಧೈರ್ಯದಿಂದ ಒಂದು ನಿರ್ಧಾರ ಮಾಡಿಕೊಂಡು ಮಾಡಿದ್ರಾ, ಹೇಗೆ? ತುಂಬಾ ಜನರೊಟ್ಟಿಗೆ ಕಾಂಟ್ಯಾಕ್ಟ್ ಮಾಡಿ, ಕಾರಲ್ಲಿ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೇ ತುಂಬಾ ಕಾರ್ ಶೋರೂಮ್ ಅಲ್ಲಿ ವರ್ಕ್ ಮಾಡೋರು ಇದ್ದಾರೆ, ಅವ್ರ ಜೊತೆಯೆಲ್ಲ ಒಂದು ಮೀಟ್ ಮಾಡಿ ಅವರ ಅಡ್ವೈಸ್ ಅನ್ನೆಲ್ಲ ತಗೊಂಡು ಈ ಒಂದು ಇದನ್ನು ಸ್ಟಾರ್ಟ್ ಮಾಡಿದ್ರು.
ಈಗ ನಮಗೆ ಇದರ ಒಂದು ಬೆಲೆ ಅಂದರೆ ರೇಟ್ಸ್, ನೀವೀಗ ಚಾರ್ಜ್ ಯಾವ ರೀತಿ ಮಾಡ್ತೀರಾ ಅಂತ. ಈಗ ನಿಮ್ಮಲ್ಲಿ ಸರ್ವಿಸಿಗೆ ಬರ್ತಾರೆ, ಕೆಲವು ನೀವು ಹೇಳಿದಾಗ 20,000 ಕಿಲೋಮೀಟರ್ ಓಡಿರ್ಬೋದು, ಇನ್ನು ಕೆಲವು ಕಾರಣವ್ರದ್ದು 1,00,000 ಕಿಲೋಮೀಟರ್ ಓಡಿರ್ಬೋದು, ಅದಕ್ಕಿಂತ ಜಾಸ್ತಿ ಓಡಿರ್ಬೋದು, ಮತ್ತು ಇಂಜಿನ್ CC ಕೂಡ ಬೇರೆ ಬೇರೆ ವಿಧ ಇರ್ಬೋದು. ಅದರದ್ದು ನೀವು ಅವರಿಗೆ ಚಾರ್ಜ್ ಯಾವ ರೀತಿ ಮಾಡ್ತೀರಿ? ನಮ್ಮದು ಚಾರ್ಜ್ ಬಂದು ಇಂಜಿನ್ CC ಮತ್ತು ಇಂಜಿನ್ನ ಕಿಲೋಮೀಟರ್ಸ್ ಎಷ್ಟು ರನ್ ಆಗಿದೆ ಅದರ ಮೇಲೆ ಪ್ರೈಸ್ ವೇರಿ ಆಗ್ತದೆ. 2,000ದಿಂದ ಸ್ಟಾರ್ಟ್ ಆಗಿ 3,500ರವರೆಗೆ ಪ್ರೈಸ್ ವೇರಿ ಆಗ್ತದೆ. ಇದಂದರೆ ಇದೊಂದು ಓಕೆ, ನಾವು ಇದು ಇಂಟ್ರೆಸ್ಟಿಂಗ್ ವಿಷಯ, ಮತ್ತು ನಮ್ಮ ವೀಕ್ಷಕರು ಗಮನಿಸಬೇಕಾದ ವಿಚಾರ, ಮತ್ತು ವೀಕ್ಷಕರಿಗೆ ಕೂಡ ತುಂಬ ಆಸಕ್ತಿ ಇರುವಂಥ ವಿಷಯ, ಎಷ್ಟು ನೀವು ಚಾರ್ಜ್ ಮಾಡ್ತೀರಿ ಅಂತ. ನಾವು ಒಂದು ಸಣ್ಣ ಬ್ರೇಕ್ ತೆಕ್ಕೊಂಡು ಬ್ರೇಕ್ ನಂತರ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡುವ. ಈಗ ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಾರ್ಡಿಯಾಕ್ ಕೇರ್ನ ಬಗ್ಗೆ ಅಥವಾ ಕಾರಿನ ಹೃದಯ ತಜ್ಞ ಪುನೀತ್ ಕಾನತ್ತೂರ್ ಅವರು ಮಾತಾಡ್ತಾರೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ಮತ್ತೆ ಕಾರ್ಡಿಯಾಕ್ ಕೇರ್ ಅಂದರೆ ಕಾರಿನ ಹೃದಯ ತಜ್ಞರ ಜೊತೆಗಿನ ಒಂದು ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾನು ವೀಕ್ಷಕರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಕಾರಿನ ಹೃದಯ ತಜ್ಞರಾಗಿರುವಂಥ ಪುನೀತ್ ಕಾನತ್ತೂರ್ ಅವರು ಇಷ್ಟು ತನಕ ನಮ್ಮ ಜೊತೆಗೆ ಈ ಒಂದು ಕಾರ್ಡಿಯಾಕ್ ಕೇರ್ ಅಲ್ಲಿ ಯಾವ ರೀತಿ ಈ ಒಂದು ಕಾರ್ಗಳಿಗೆ ಅದರ ಹೃದಯಕ್ಕೆ ಚಿಕಿತ್ಸೆ ಕೊಡಲಾಗುತ್ತೆ ಅನ್ನೋದನ್ನು ವಿವರವಾಗಿ ಅದರ ವಿವರವನ್ನು ಕೊಟ್ಟಿರ್ತಾರೆ. ಮತ್ತು ಅದರ ಆ ಒಂದು ಚಿಕಿತ್ಸೆ ಕೊಡುವ ಏನು ಆ ಪ್ರಕ್ರಿಯೆ, ಪ್ರೋಸೆಸ್ ಏನಿದೆ ಅದನ್ನು ಕೂಡ ನಾವು ವಿಡಿಯೋ ಮೂಲಕ ನೋಡ್ಕೊಂಡು ಬಂದಿದ್ದೇವೆ. ಇದು ಪುನೀತ್ ಅವರೇ, ಆಗಲೇ ನಾವು ಮಾತಾಡೋ ಸಂದರ್ಭದಲ್ಲಿ ಈಗ ಈ ಒಂದು ಡಿಕಾರ್ಬನೈಸೇಷನ್ ಮಾಡುವಂಥ ಒಂದು ಪ್ರೋಸೆಸ್ ಇದು. ಒಟ್ಟು ಕಾರಿನಲ್ಲಿ ಅಥವಾ ಕಾರ್ನ ಇಂಜಿನಲ್ಲಿ ಇರುವಂಥ ಕಾರ್ಬನನ್ನು, ಹೆಚ್ಚುವರಿ ಕಾರ್ಬನನ್ನು ರಿಲೀಸ್ ಮಾಡುವಂಥ ಒಂದು ಪ್ರೋಸೆಸ್ ಬಗ್ಗೆ ನೀವು ಮಾತಾಡಿದ್ರಿ. ನಾವು ಕೊನೆಯದಾಗಿ ಮಾತಾಡ್ತಿದ್ದು ಎಷ್ಟು ಚಾರ್ಜ್ ಮಾಡ್ತೀರಿ ಅಂತ, ಎಷ್ಟು ಕಿಲೋಮೀಟರ್ ಓಡಿದ ಕಾರಿಗೆ ಎಷ್ಟು, ಅಥವಾ ಎಷ್ಟು ಹಳೆಯದಾದ ಕಾರಿಗೆ ಎಷ್ಟು, ಇತ್ಯಾದಿ ಇತ್ಯಾದಿಯಾಗಿ ಯಾವ ರೀತಿ ಅದು ಟ್ಯಾರಿಫ್ಗಳು ಬರ್ತದೆ, ಹೇಗೆ? ಈಗ ಬೇಸ್ ಆಗಿ ಹೇಳೋದಿದ್ರೆ, ಈಗ ಒಂದು ಮಾರುತಿ 800 ಒಂದು 30,000 ಕಿಲೋಮೀಟರ್ ಓಡಿದ ಮಾರುತಿ 800 ಆಗಿದ್ರೆ 2,000 ರೂಪಾಯಿ ಚಾರ್ಜ್ ಆಗುತ್ತೆ. ಅದೇ ಈಗ ಸ್ವಲ್ಪ ಹೈಯರ್ ಎಂಡ್, ಈಗ ಇನೋವಾ ಅಲ್ಲ, ಒಂದು 1,00,000 ರನ್ ಆದ ಗಾಡಿ ಅಂತ ಹೇಳುವಾಗ 3,250 ರೂಪಾಯಿ ಚಾರ್ಜ್ ಆಗ್ತದೆ. ಸೊ ಇದೊಂದು ನಾವೊಂದು ಕಸ್ಟಮರ್ ಸೈಡಿಂದ ನೋಡೋದಿದ್ರೆ ನಾಮಿನಲ್ ಪ್ರೈಸ್ ಕೂಡ ಹೌದು. ಇದು ಆಕ್ಚುಲಿ ಝೀರೋ ಕಾಸ್ಟಲ್ಲಿ ಆಗುವಂಥ ಪ್ರೊಸೆಸ್ ಇದು. ಈಗ ನಾವು ಈಗ ಫ್ಯೂಯಲ್ ಪ್ರೈಸ್ ನೋಡಿದ್ರೆ ಒಂದು ಆವ್ರೇಜ್ ಈಗ 70 ರೂಪಾಯಿ ಇಟ್ಕೊಳ್ಳೋದಿದ್ರೆ, ಈಗ ಒಂದು 20 ಕಿಲೋಮೀಟರ್ ಸಿಗುವ ಮೈಲೇಜ್ ಸಿಗುವಂಥ ಗಾಡಿ ಆಗಿದ್ದರೆ ನಮಗೆ ಫ್ಯೂಯಲ್ ಕಾಸ್ಟ್ ಬರುವಂಥದ್ದು 1 ಕಿಲೋಮೀಟ್ರಿಗೆ 300 ರೂಪಾಯಿ. ಸರಿ, ಫ್ಯೂಯಲ್ ಕಾಸ್ಟ್ ನಾನು ಹೇಳ್ತಾ ಇರೋದು. ಅದೇ ಈಗ ನಮ್ಮ ಡಿಕಾರ್ಬನೈಸಿಂಗ್ ಆದಮೇಲೆ ಅಟ್ಲೀಸ್ಟ್ ಒಂದು 1 ಕಿಲೋಮೀಟರ್ ಮೈಲೇಜ್ ಆದರೂ ಇಂಪ್ರೂವ್ಮೆಂಟ್ ಆದರೆ ಈಗ ನಮಗೆ ಫ್ಯೂಯಲ್ ಕಾಸ್ಟ್ ಬರುವಂಥದ್ದು 3.3 ರೂಪಾಯಿ, ಅಂದರೆ 3 ರೂಪಾಯಿ 30 ಪೈಸೆ ಅಷ್ಟು ಫ್ಯೂಯಲ್ ಕಾಸ್ಟ್ ಬರುವಂಥದ್ದು. ಅದರಲ್ಲಿ 20 ಪೈಸೆ ನಾವು 1 ಕಿಲೋಮೀಟ್ರಿಗೆ ಸೇವ್ ಮಾಡಿದಾಗೆ. ನಾವೀಗ ಪ್ರೊಸೆಸ್ ಮಾಡುವಂಥದ್ದು ಒಂದು ಪ್ರೊಸೆಸ್ ಆಗಿ ನೆಕ್ಸ್ಟ್ ಪ್ರೊಸೆಸ್ ಮಾಡುವಂಥದ್ದು ನಮ್ಮ ಪ್ರಕಾರ 20,000 ಕಿಲೋಮೀಟ್ರ್. ಈ 20,000 ಕಿಲೋಮೀಟ್ರಲ್ಲಿ ನಮಗೆ 20 ಪೈಸೆ ಆಗಿ 4,000 ರೂಪಾಯಿ ಲಾಭ ಆಯಿತು. ಆ ಒಂದು ಲೆಕ್ಕದಲ್ಲಿ ನೋಡುವಾಗ ಇದು ಫ್ರೀ ಆಫ್ ಕಾಸ್ಟಲ್ಲಿ ಈ ಒಂದು ಪ್ರೊಸೆಸ್ ಆಗ್ತದೆ ಅಂತ ಹೇಳುವಂಥದ್ದು. ಅಂದರೆ ಅತ್ಯಂತ ಒಂದು ಕಡಿಮೆ ವೆಚ್ಚದಲ್ಲಿ ಒಂದು ಸಣ್ಣ ಒಂದು ಸಾಧಾರಣ ಮಟ್ಟದ ಒಂದು ದುಡ್ಡು ವ್ಯಯ ಮಾಡಿದರೂ ಕೂಡ ಒಂದು ಒಳ್ಳೆಯ ಒಂದು ಪರಿಣಾಮ ಪಡ್ಕೊಳ್ಳಿಕ್ಕಾಗ್ತದೆ, ಮತ್ತು ಪ್ರಯೋಜನ ಅಥವಾ ಒಂದು ಲಾಭವನ್ನು ಪಡ್ಕೊಳ್ಳಿಕ್ಕಾಗ್ತದೆ, ಒಂದು ದೊಡ್ಡ ಉಳಿತಾಯ ಕೂಡ ಅಂತ ನೀವು ಹೇಳ್ತಾ ಇದ್ದೀರಿ. ಮತ್ತೆ ಇನ್ನೊಂದು ಕಡೆ ಆ ಇಂಜಿನ್ಗೆ ಕೂಡ ಒಂದು ಅದನ್ನೊಂದು ಸೇಫರ್ ಸೈಡ್ಗೆ ತಂದಾಗ ಮತ್ತೆ ನಮ್ಮ ಎನ್ವೈರ್ಮೆಂಟ್ ಅನ್ನು ನಾವು ಸೇವ್ ಮಾಡಿದಾಗೂ ಆಗ್ತದೆ. ಪೊಲ್ಯೂಷನ್ ಕಡಿಮೆ ಮಾಡೋದ್ರಿಂದ ನಮ್ಮ ಎನ್ವೈರ್ಮೆಂಟ್ ಅನ್ನು ನಾವು ಸೇವ್ ಮಾಡಿದಾಗ ಆ ಒಂದು ಪುಣ್ಯ ಕಾರ್ಯ ಸಹ ನಮಗೆ ಖಂಡಿತ ಖಂಡಿತ ಖಂಡಿತ. ಈಗ ಪುನೀತ್ ಅವರೇ, ಈ ಡಿಕಾರ್ಬನೈಸೇಷನ್ ವಿಚಾರವಾಗಿ ಈಗ ಸಾಮಾನ್ಯವಾಗಿ ಯಾವುದೇ ಕಾರ್ ಶೋರೂಮ್ನವರು ಗ್ರಾಹಕರ ಜೊತೆಗೆ ಅದನ್ನು ಮಾತನಾಡುವುದಿಲ್ಲ, ಆ ಒಂದು ವಿಚಾರವಾಗಿ ಆ ಟೆಕ್ನಾಲಜಿ ಬಗ್ಗೆ ಅಥವಾ ಇಂಥ ಒಂದು ಈ ರೀತಿಯ ಒಂದು ಪ್ರೋಸೆಸ್ಗೆ ನಿಮ್ಮ ಕಾರನ್ನು ಒಳಪಡಿಸಿ ಅಥವಾ ಒಳಪಡಿಸಿದರೆ ಅದು ಒಳ್ಳೆಯದು, ಅದರಿಂದಾಗಿ ಒಂದಷ್ಟು ಪ್ರಯೋಜನಗಳಿದ್ದಾವೆ ಅನ್ನೋ ಯಾವ ವಿಚಾರವನ್ನು ಕೂಡ ಯಾವುದೇ ಕಾರ್ನ ಶೋರೂಮ್ನವರು ಮಾತನಾಡೋದಿಲ್ಲ. ಯಾಕೆ, ಇದು ಏನು ಕತೆ? ಇದಕ್ಕೊಂದು ಸಿಂಪಲ್ ಆಗಿ ಹೇಳೋದಿದ್ರೆ, ಕಾರ್ನ ಇಂಜಿನ್ ಯಾವತ್ತು ಕ್ಲೀನ್ ಆಗಿದ್ರೆ, ಯಾವತ್ತು ಕ್ಲೀನ್ ಪೊಸಿಷನಲ್ಲಿ ಉಂಟು ಅಂತಾದರೆ ಇಂಜಿನ್ ರಿಲೇಟೆಡ್ ಆಗಿರುವಂಥ ಏನು ಪ್ರಾಬ್ಲಮ್ಸ್ ಯಾವುದು ಬರುವುದಿಲ್ಲ. ಸೊ ಇದರಿಂದಾಗಿ ಈಗ ನೀವು ನನ್ನನ್ನು ಹಾರ್ಟ್ ಸರ್ಜನ್ ಅಂತ ಹೇಳಿದ್ರಿ, ಉಳ್ದ ಏನು ಹಾರ್ಟ್ ಕ್ಲೀನ್ ಅಂತಿದ್ರೆ ಬೇರೆ ಯಾವ ಸರ್ಜನ್ ಹತ್ರ ನಾನು ಹೋಗುವ ಅಗತ್ಯ ಇಲ್ಲ. ಸೊ ಆ ಒಂದು ವಿಚಾರ ಒಂದು ಕಂಪೇರ್ ಮಾಡಿ ನೋಡೋದಿದ್ರೆ
ಈಗ ಅವರಿಗೆ ಬರುವಂಥ ಒಂದು ಬೇರೆ ಏನು ಸರ್ವಿಸಲ್ಲಿ ಬರುವಂಥ ಏನು ವೆಹಿಕಲ್ಸ್ ಇದೆ ಅದು ಕಡಿಮೆ ಆಗುವಂಥ ಸ್ಥಿತಿ ಆಗ್ತದೆ ಅಂತ ಹೇಳುವಂಥದ್ದು. ಅಂದರೆ ಅವರು ನೀವು ಹೇಳೋ ಪ್ರಕಾರ ಅವರ ಆ ಒಂದು ಏನು ಮೂಲ ಗುಟ್ಟನ್ನು ಆಕ್ಚುಲಿ ಇಂಥ ಒಂದು ಪ್ರಕ್ರಿಯೆಗೆ ಮಾಡಿಸ್ಬೇಕಂತ ಗೊತ್ತಿದ್ರು ಕೂಡ ಅವರು ಸಾರ್ವಜನಿಕವಾಗಿ ಅಥವಾ ತಮ್ಮ ಗ್ರಾಹಕರಿಗೆ ಅವರು ಹೇಳೋದಿಲ್ಲ. ಯಾಕೆಂತ ಹೇಳಿದ್ರೆ ಆ ಕಾರ್ಗಳು ಮತ್ತೆ ಯಥಾ ಪ್ರಕಾರ ಅವರ ಶೋರೂಮ್ಗೆನೇ ಬರಬೇಕು. ಹೌದು, ಅದು ಬೇರೆ ಎಲ್ಲೂ ಈ ರೀತಿಯ ಒಂದು ಸರ್ವಿಸ್ಗೆ ಇಲ್ಲಿ ಹುಡ್ಕೊಂಡು ಹೋಗಬಾರ್ದು ಅಂತ. ಹೌದು. ಓಕೆ. ಈಗ ಈ ಒಂದು ಕಾರ್ ನಿಮ್ಮಲ್ಲಿ ತಂದರು ಅದನ್ನು ಈ ರೀತಿ ಒಂದು ಸರ್ವಿಸ್ ಮಾಡಲಿಕ್ಕೆ ಅಂತ ಎಷ್ಟು ಡ್ಯೂರೇಷನ್ ಬೇಕು, ಎಷ್ಟು ಸಮಯ, ಎಷ್ಟು ಅವಧಿ ತಗೊಳ್ತೀರಿ ನೀವು ಅದನ್ನು? ನಮ್ಮ ಡ್ಯೂರೇಷನ್ ಸೆಟ್ ಮಾಡೋದು ಇಂಜಿನ್ನ ರನ್ನಿಂಗ್ನ ಮೇಲೆ, ಇಂಜಿನ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಅದರ ಮೇಲೆ ಡ್ಯೂರೇಷನ್ ಸೆಟ್ ಮಾಡೋದು. ಮಿನಿಮಮ್ 20 ಮಿನಿಟ್ಸ್, 20 to 40 ಮಿನಿಟ್ಸಲ್ಲಿ ಈ ಒಂದು ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗ್ತದೆ. ಅಂದರೆ ತುಂಬ ಜರೂರಾಗಿ ಮಾಡಿಕೊಡ್ಲಿಕ್ಕೆ ಆಗ್ತದೆ. ಹೌದು ಹೌದು, ಯಾವುದೇ ವೇಟ್ ಮಾಡುವ ಅಗತ್ಯ ಇಲ್ಲ. 40 ಮಿನಿಟ್ಸ್ ಮ್ಯಾಕ್ಸಿಮಮ್ 1 ಅವರ್, ಅಂದರೆ ನಮ್ಮ ಕನೆಕ್ಷನ್ ಡಿಸ್ಕನೆಕ್ಷನ್ ಎಲ್ಲ ಸೇರಿ 1 ಅವರ್ ಮ್ಯಾಕ್ಸಿಮಮ್ ಅದರೊಳಗೆ ಕ್ಲೀನ್ ಆಗಿ ಸಿಗುವಂಥದ್ದು. 1 ಅವರ್ ಒಳಗೆ ಅಂದರೆ 1 ಗಂಟೆ ನಾವು ವ್ಯಯ ಮಾಡಿದರೆ ಹೌದು ಬಹುಶಃ ಅದರಿಂದ ಆ ಒಂದು ಇಂಜಿನ್ಗೆ ಅಥವಾ ಕಾರಿಗೆ ಸಿಗುವಂಥ ಆ ಮೌಲ್ಯ ಅಥವಾ ಅದು ವೃದ್ಧಿಸಿಕೊಂಡ ಮೌಲ್ಯ ಹೌದು ಮತ್ತೆ ಅದಕ್ಕೆ ಸಿಕ್ಕಿದಂತಹ ಎಫಿಷಿಯನ್ಸ್ ಹೌದು ಬಹುಶಃ ಅದನ್ನು ನಮಗೆ ಏನು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಯಾಕಂದ್ರೆ ಒಂದು ಸಣ್ಣ ರಿಪೇರಿ ಬಂದರೂ ಕೂಡ ಆ ಕಾರ್ಗಳನ್ನು ಗ್ಯಾರೇಜ್ಗಳಲ್ಲೋ ಅಥವಾ ಶೋರೂಮ್ನಲ್ಲೇ ಕೊಂಡೋಗಿಡಿದ್ರೆ 1 ದಿವಸ, ಕೆಲವೊಮ್ಮೆ 2 ದಿವಸ ಎಲ್ಲ ಕಾಯುವಂತ ಪರಿಸ್ಥಿತಿ ಬರ್ತದೆ. ಹೌದು. ಮತ್ತೆ ವಾಪಸ್ ಅದು ರೀಫಿಕ್ಸ್ ಮಾಡುವಾಗ ಸೇಮ್ ಅದೇ ಫಸ್ಟ್ ಕಂಡೀಷನ್ ಸಿಗಬೇಕು ಅಂತ ಹೇಳಿ ಏನೋ ಗ್ಯಾರಂಟಿ ಇಲ್ಲ. ಇಂಜಿನ್ ನಾರ್ಮಲ್ ಈಗ ಹಳೆ ಕಾಲದಲ್ಲಿ ಯಾವ ತರ ಡಿಕಾರ್ಬನೈಸಿಂಗ್ ಮಾಡ್ತಿದ್ರು ಅಂದ್ರೆ ಇಂಜಿನ್ ಅನ್ನು ಮ್ಯಾನುವಲ್ ಆಗಿ ಡಿಸ್ಮ್ಯಾಂಟಲ್ ಅಂದ್ರೆ ಓಪನ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಫಿಕ್ಸ್ ಮಾಡುವಂಥದ್ದು. ಅದೇ ತರ ಈಗಲೂ ಮಾಡೋರಿದ್ದಾರೆ. ಆದರೆ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ವಾಪಸ್ ರೀಫಿಕ್ಸಿಂಗ್ ಮಾಡುವಾಗ ನಮಗೆ ಏನು ಫಸ್ಟ್ ಸಿಕ್ಕಿದಂತಹ ಒಂದು ಪರ್ಫಾರ್ಮೆನ್ಸ್ ಸಿಗಲೇಬೇಕು ಅಂತೇಳಿ ಗ್ಯಾರಂಟಿ ಇಲ್ಲ, ಅಂದ್ರೆ ಅಷ್ಟು ಕ್ಲಿಯರ್ ಆಗುದಿಲ್ಲ ಅಂತ ರೀಫಿಕ್ಸಿಂಗ್. ಈಗ ಈ ನೀವು ಆಗಲೇ ಹೇಳಿದ ಹಾಗೆ ಮಂಗಳೂರಲ್ಲಿ ಪ್ರಥಮವಾದ ಸೆಂಟರ್ ಆರಂಭವಾಯಿತು, ಆನಂತರ ಬೆಂಗಳೂರಲ್ಲಿ ಆಯಿತು. ಈಗ ನಮ್ಮ ಗ್ರಾಹಕರು ಅಥವಾ ಜನ ಈಗ ಬೇರೆ ಎಲ್ಲಿ ಈಗ ಅದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಈಗ ಇದು ಎಲ್ಲ ಕಡೆಯೂ ಇಂಥ ಒಂದು ಸೇವೆ ಸೌಲಭ್ಯ ಉಂಟಾ, ಏನು ಹೇಗೆ ಎತ್ತ? ಅವರು ಈಗ ಯುವಕರು ಮುಂದೆ ಬಂದು ಇದನ್ನು ಶುರು ಮಾಡಬೇಕು ಅಂತೇಳಿ ನನ್ನ ಆಗ್ರಹ. ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಈಗ 3 ಮಾತ್ರ ಇದೆ, 3 ಫ್ರಾಂಚೈಸಿಗಳು ಮಾತ್ರ ಇದೆ ಕಾರ್ ಡೇ ಕೇರ್. ಸೊ ಇದು ಆಲ್ ಓವರ್ ಕರ್ನಾಟಕ ಹಬ್ಬಬೇಕು, ಎಲ್ಲ ಕಡೆ ಈ ಒಂದು ನಮ್ಮ ಒಂದು ಬ್ರಾಂಚ್ ಸ್ಟಾರ್ಟ್ ಆಗಬೇಕು ಅಂತ ಹೇಳುವಂಥದ್ದು ನನ್ನ ಆಸೆಗಳು. ಈಗ ಅಂದ್ರೆ ಕರ್ನಾಟಕದಲ್ಲಿ ಸದ್ಯದಲ್ಲಿ ಹೆಚ್ಚಾಗಲಿಕ್ಕೆ ಉಂಟಾ ಅಥವಾ? ಈಗ ಅದೇ ಮೈಸೂರಲ್ಲಿ ಒಂದು ಈಗ ಕೊರೋನಾದಿಂದಾಗಿ ಸ್ವಲ್ಪ ಡಿಲೇ ಆಯಿತು, ಇಲ್ಲಾಂದ್ರೆ ಆಲ್ರೆಡಿ ಓಪನ್ ಆಗಬೇಕಿತ್ತು ಮೈಸೂರಲ್ಲಿ. ಈಗ ಒಂದು ಮೋಸ್ಟ್ಲಿ ಒಂದು ತಿಂಗಳ ಒಳಗಡೆ ಸ್ಟಾರ್ಟ್ ಆಗ್ತದೆ ಮೈಸೂರಲ್ಲಿ. ಇದೀಗ ಅದೇ ಭಾರತದಲ್ಲಿ ಫಸ್ಟ್ ಲಾಂಚ್ ಆದದ್ದು ಈಗ ಕೇರಳದಲ್ಲಿ. ಹೌದು, ಕೇರಳದಲ್ಲಿ ಎಲ್ಲಾ ಕಡೆ ಉಂಟಾ ಏನು? ಹೌದು, ಆಲ್ ಓವರ್ ಕೇರಳ 45 ಬ್ರಾಂಚಸ್ ಇದೆ ನಮಗೆ. 45 ಕಡೆಯಲ್ಲಿದೆ. ಹಾಗೆ ಮಾಹೆಯಲ್ಲಿದೆ ಮತ್ತೆ ಚೆನ್ನೈಯಲ್ಲಿದೆ. ಕೇರಳದಲ್ಲಿ ಆಲ್ಮೋಸ್ಟ್ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಮಿನಿಮಮ್ ಒಂದು 3 ಸೆಂಟರ್ ಇದ್ದಾಗ ಇದೆ. ಹೌದು. ದಕ್ಷಿಣ ಭಾರತದಲ್ಲಿ ಮತ್ತೆ ಎಲ್ಲಿದೆ ಅಂತ ಹೇಳಿದ್ರೆ ನೀವು? ಇಲ್ಲಿ ನಮ್ಮ ಕಾಸರಗೋಡಲ್ಲಿದೆ, ಮತ್ತೆ ಸೌತ್ ಇಂಡಿಯಾದಲ್ಲಿ ಮತ್ತೆ ಮಾಹೆಯಲ್ಲಿದೆ, ಚೆನ್ನೈಯಲ್ಲಿದೆ. ಬಹುಶಃ ಇನ್ನು ಉತ್ತರಕ್ಕೆ ಅದು ಇನ್ನೂ ಹಬ್ಬಬೇಕು. ಹೌದು, ವಿಸ್ತಾರ ಆಗಬೇಕು. ಎಲ್ಲ ಕಾರ್ ಶೋರೂಮ್ನವರೆಲ್ಲ ಇದನ್ನೆಲ್ಲ ವಿಸ್ತಾರ ಆಗದಾಗೆ ನೋಡಿಕೊಳ್ತಾರ? ಯಾಕಂತಂದ್ರೆ ನೀವು ಹೇಳುವಂತ ಈ ಪ್ರೋಸೆಸ್ ಮತ್ತು ಆ ಪ್ರೋಸೆಸ್ಗೆ ಒಳಪಟ್ಟ ವೆಹಿಕಲ್ಗೆ ಅದು ವೃದ್ಧಿ ಮಾಡಿಕೊಳ್ಳುವ ಮೌಲ್ಯ ಉಂಟಲ್ಲ, ತುಂಬಾ ಅಮೇಜಿಂಗ್ ಮತ್ತು ಅದು ವಂಡರ್ಫುಲ್. ಹೌದು, ಅಂದ್ರೆ ಯಾರಿಗೂ ಗೊತ್ತಿಲ್ಲ ಈ ತರ ಒಂದು ಮಾಡ್ಲಿಕ್ಕೆ ಆಗ್ತದೆ, ಇದರಿಂದ ಇಷ್ಟೊಂದು ಲಾಭ ನಮಗೆ ಸಿಗ್ತದೆ ಅಂತ ಹೇಳುವಂಥದ್ದು ಕಸ್ಟಮರ್ಸ್ಗೆ ಅಂದ್ರೆ ವೆಹಿಕಲ್ ಯೂಸರ್ಸ್ಗೆ ಗೊತ್ತಿಲ್ಲ. ನಾನು ಓಪನ್ ಮಾಡಿದ ಸಮಯದಲ್ಲಿ ತುಂಬಾ ಕಷ್ಟಪಟ್ಟೆ. ಅಂದ್ರೆ ಕಸ್ಟಮರ್ಸ್ಗೆ ಈ ಒಂದು ವಿಚಾರವನ್ನು ತಿಳಿಸಿ ಅವರನ್ನು ಏನು ಈ ಒಂದು ಪ್ರೊಸೆಸ್ಸಿಗೆ ನನ್ನ ಕಾರ್ ಮಾಡಿ ನೀವು ಅಂತ ಹೇಳುವಷ್ಟು ಬರುವವರೆಗೆ ಅಂದ್ರೆ ತುಂಬಾ ಕಷ್ಟದ ಒಂದು. ಹೌದೌದು, ಯಾಕಂದ್ರೆ ಇದನ್ನು ಪ್ರಚಾರ ಮಾಡ್ಲಿಕ್ಕೆ ಅಥವಾ ಇದರ ಬಗ್ಗೆ ಹೇಳಲಿಕ್ಕೆ ನಿಮಗಿಂತ ಮೊದಲು ಯಾರಿಲ್ಲ. ಈಗ ಸಾಮಾನ್ಯವಾಗಿ ಒಂದು ಹೊಸ ಪ್ರಾಡಕ್ಟ್ ಅನ್ನು ಮಾರುಕಟ್ಟೆಗೆ ತರೋದು ಅಂತ ಹೇಳಿದ್ರೆ ಅದು ತುಂಬಾ ರಿಸ್ಕಿ ವಿಚಾರ ಆಗಿರ್ತದೆ, ಮತ್ತೆ ನಿಮ್ಮನ್ನು ಪ್ರೊಪಗಾಂಡ ಮಾಡ್ಲಿಕ್ಕೆ ಯಾರು ಇರುವುದಿಲ್ಲ. ಸೊ ಅಂತ ಸಮಯದಲ್ಲಿ ನೀವು ಬಹುಶಃ ತುಂಬಾ ಶ್ರಮ ಪಟ್ಟಿದ್ದೀರಿ ಅಂತ. ಹೌದು, ಇನ್ನು ತುಂಬಾ ಓಪನ್ ಆಗ್ಬೇಕು ಇನ್ನು ಕೂಡ. ಅಂದ್ರೆ ಬೇರೆ ಬೇರೆ ಕಡೆಯಲ್ಲಿ ಇದನ್ನು ಈ ಫ್ರಾಂಚೈಸಿ ತಗೊಂಡು ಅವರಿಗೆ ಸ್ವಂತ ಬಿಸ್ನೆಸ್ ಆಗಿ ಇದನ್ನು ಸ್ಟಾರ್ಟ್ ಮಾಡುವಂತ ಆಪರ್ಚುನಿಟಿ ಕೂಡ ಇದೆ. ಓಕೆ, ಈಗ ನಿಮ್ಮ ಈ ಒಂದು ಕಾರ್ಡಿಯಾಕ್ ಸೆಂಟರ್ ಅಲ್ಲಿ ಕೆಲಸ ಮಾಡುವಂತ ನಿಮ್ಮ ಟೆಕ್ನಿಷಿಯನ್ಸ್ ಇರ್ತಾರೆ,
ಅವರು ಏನು ಓದಿಕೊಂಡಿರಬೇಕು ಮತ್ತು ಯಾವ ತಂತ್ರಜ್ಞಾನವನ್ನು ಕಲ್ತಿರಬೇಕು ಅದು ಒಂದು. ಜೊತೆಗೆ ಈ ರೀತಿ ಅದಕ್ಕೆ ತರಬೇತಿಗಳನ್ನು ಯಾರು ಕೊಡ್ತಾರೆ, ಎಲ್ಲಿ ಕೊಡ್ತಾರೆ ಅಂತ ನೀವು ಒಂದು ಮಾಹಿತಿ ಕೊಟ್ಟರೆ ಬಹುಶಃ ಹೊಸತಾಗಿ ಈ ಕ್ಷೇತ್ರಕ್ಕೆ ಎಂಟ್ರಿ ಆಗುವವರಿಗೆ ಮತ್ತು ಕೆಲಸದಲ್ಲಿ ತೊಡಗಿಸಿಕೊಳ್ಳುವವರಿಗೆ ಒಂದು ಪ್ರಯೋಜನ ಆಗ್ಬೋದು. ಈಗ ಟೆಕ್ನಿಷಿಯನ್ ಏನಿದ್ದಾನೆ ಅವರಿಗೆ ಮಿನಿಮಮ್ ಅಂದ್ರೆ ಒಂದು ಮೆಕ್ಯಾನಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದ್ರೆ ಒಳ್ಳೇದು. ಅಂದ್ರೆ ಸ್ವಲ್ಪ ಡಿಪ್ಲೊಮಾ ಆ ತರ ಏನಾದ್ರು ಓದಿದವರಿದ್ರೆ ತುಂಬಾ ಒಳ್ಳೇದು ಅವರಿಗೆ. ಅಂದ್ರೆ ಇಂಜಿನ್ ರಿಲೇಟೆಡ್ ಬೇರೆ ಎಲ್ಲ ಅದರ ನಾಲೆಜ್ ಇರುವ ಕಾರಣ ಇದು ತುಂಬಾ ಈಸಿಯಾಗಿ ಅವರಿಗೆ ಅರ್ಥ ಆಗ್ತದೆ ಅಂತ ಹೇಳೋದು. ಮತ್ತೆ ಇದರ ರಿಲೇಟೆಡ್ ಆಗಿರುವಂತ ಏನು ಟ್ರೈನಿಂಗ್ ಏನಿದೆ ಅದನ್ನು ನಾನು ಆಗಲೇ ಹೇಳಿದಾಗೆ ನಮ್ಮ ಹೆಡ್ ಆಫೀಸ್ ಟ್ರಿವಾಂಡ್ರಮಿಂದ ಬಂದು ಈ ಮೆಷಿನರಿಯ ಏನು ಅದರ ಸೆಟಪ್ ಆಗಲಿ ಅದರ ಟ್ರೈನಿಂಗ್ ಆಗಲಿ ಎಲ್ಲ ಅವರೇ ಬಂದು ಕೊಡುವಂಥದ್ದು. ಈಗ ನೀವು ಆಕ್ಚುಲಿ ಮೂಲತಃ ನೀವು ಒಂದು ಸಾಫ್ಟ್ವೇರ್ ಇಂಜಿನಿಯರ್. ಹೌದು. ಈಗ ನೀವು ಇಲ್ಲಿ ಒಂಥರ ಇದು ಹಾರ್ಡ್ವೇರ್ ಇಂಜಿನಿಯರ್ ಆಗಿದ್ದೀರಿ. ಆ ಒಂದು ಸ್ಥಿತ್ಯಂತರ ಉಂಟಲ್ಲ, ಬದಲಾವಣೆ. ಈಗ ನೀವು ಆಗಲೇ ಹೇಳಿದಾಗೆ ನೀವು ದಿಯಾ ಸಿಸ್ಟಮ್ ಅಲ್ಲಿ ಸುಮಾರು 7 ವರ್ಷ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದವರು. ಈಗ ಇದು ಅದಕ್ಕಿಂತ ಪಕ್ಕ ಭಿನ್ನವಾದಂಥ ಒಂದು ಕ್ಷೇತ್ರ. ಈ ಎರಡನ್ನು ನೀವು ಯಾವ ರೀತಿ ಅನಾಲಿಸ್ ಮಾಡ್ತೀರಿ ನಿಮ್ಮ ಒಂದು ಅನುಭವದ ಪ್ರಕಾರ? ನನ್ನ ಪ್ರಕಾರ ನನ್ನ ಒಂದು ಸ್ವಂತ ಹೇಳೋದಿದ್ರೆ ನಾನು ಇದರಲ್ಲಿ ತುಂಬಾನೇ ಸ್ಯಾಟಿಸ್ಫೈಡ್ ಆಗಿದ್ದೇನೆ ಈ ಒಂದು ಇದಲ್ಲಿ. ನಾನಂದ್ರೆ ತುಂಬಾ ಮೊದಲಿಂದನೇ ಕಾರ್ನ ಒಂದು ತುಂಬಾ ಪ್ರೇಮಿ ಅಂತಾನೆ ಹೇಳ್ಬೋದು. ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತಿದೆ, ಏನು ಕಾರ್ ತಗೊಳ್ಳೋದಿದ್ರು ಕಾರ್ ರಿಲೇಟೆಡ್ ಏನಾದ್ರು ನನ್ನ ಹತ್ರ ಬಂದು ಫಸ್ಟ್ ಒಂದು ಕೇಳ್ತಾರೆ. ಈಗ ದಿಯಾ ಸಿಸ್ಟಮ್ ಅಲ್ಲಿ ಇರುವಾಗ್ಲೂ ಅಲ್ಲಿರೋ ತುಂಬಾ ಫ್ರೆಂಡ್ಸ್ ಈಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಅವರು ಹಾಗೆ ಒಂದು ಜಸ್ಟ್ ಒಂದು ಇಂಟ್ರಾಕ್ಟ್ ಮಾಡಿಯೇ ಅವರು ಮುಂದೆ ಹೋಗುವಂಥದ್ದು. ಸೊ ಹಾಗೆ. ಓಕೆ. ಇದು ಕಾರ್ ಕೇರ್ ಬಗ್ಗೆ ಅಥವಾ ಕಾರ್ಡಿಯಕ್ ಕೇರ್ ಬಗ್ಗೆ, ಅಥವಾ ನಾವು ಕನ್ನಡದಲ್ಲಿ ಹೇಳಿದ ಹಾಗೆ ಕಾರಿನ ಹೃದಯ ತಜ್ಞರು ನಮ್ಮ ಜೊತೆಗೆ ಈ ಒಂದು ಸಂವಾದದಲ್ಲಿದ್ದಾರೆ. ವೀಕ್ಷಕರೇ, ಈಗೊಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಇನ್ನೂ ಕೆಲವು ಮಾತನಾಡಿ ನಮ್ಮ ಈ ಒಂದು ಸಂವಾದದಲ್ಲಿ ಬಾಕಿಯಾದ ಒಂದೆರಡು ಪ್ರಶ್ನೆಗಳಿದ್ದಾವೆ, ಅದನ್ನು ಮುಂದುವರಿಸ್ತೇವೆ. ಈಗೊಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಒಬ್ಬ ಹೃದಯ ತಜ್ಞ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾರ್ಡಿಯಕ್ ಕೇರ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಅಥವಾ ಸರ್ವಿಸನ್ನು ನಡೆಸ್ತಾ ಇರುವಂಥ ಪುನೀತ್ ಕಾನತ್ತೂರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಕಾರ್ಗಳಿಗೆ ಯಾವುದೇ ಶೋರೂಮ್ಗಳಲ್ಲಿ ಅಥವಾ ಯಾವುದೇ ವರ್ಕ್ಶಾಪ್ಗಳಲ್ಲಿ ಸಿಗದೇ ಇರುವಂಥ ಒಂದು ವಿಶೇಷವಾದಂಥ ಒಂದು ಸರ್ವಿಸನ್ನು ಅವರು ಇವತ್ತು ಮಂಗಳೂರಿನಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಕರ್ನಾಟಕದಲ್ಲಿ ಅಂಥ ಒಂದು ಸೇವೆಯನ್ನು ಆರಂಭಿಸಿದಂಥ ಮೊದಲ ವ್ಯಕ್ತಿ ಒಬ್ಬ ಯುವಕ. ಅವರು ಒಂದು ಏನು ಅವರ ಒಂದು ಧೈರ್ಯ ಸಾಹಸವನ್ನು ನಾವು ಮೆಚ್ಚಲೇಬೇಕು. ಯಾಕಂತ ಹೇಳಿದ್ರೆ ಅಂಥ ಒಂದು ಅಡ್ವೆಂಚರನ್ನು ಅವರು ಮಾಡಿ ಇವತ್ತು ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಒಂದು ದೊಡ್ಡ ಮಟ್ಟದಲ್ಲಿ ಗ್ರಾಹಕರನ್ನು ಅಥವಾ ಏನು ಈ ರೀತಿಯ ಕಾರಿನ ಮಾಲೀಕರನ್ನು ಅವರ ಹತ್ರ ಸೆಳೆದುಕೊಂಡಿದ್ದಾರೆ ಬಹುಶಃ. ಮತ್ತು ಅವರೆಲ್ಲರೂ ಕೂಡ ಅದರಲ್ಲಿ ಸಂತೃಪ್ತಿ ಕೂಡ ಆಗಿದ್ದಾರೆ. ಈಗ ಸಾಮಾನ್ಯವಾಗಿ ನಮ್ಮ ವರ್ಕ್ಶಾಪ್ಗಳಿಗೆ ಹೋದಾಗ ಕೂಡ ಅಲ್ಲಿ ಅವರು ಕಾರ್ಬನ್ ತುಂಬಿದೆ, ಕಾರ್ಬನನ್ನು ನಾವು ತೆಗಿತೇವೆ ಅಂತ ಒಂದು ಹೇಳುವಂಥ ಒಂದು ಮಾತು ನಾವು ಕೇಳಿಸ್ಕೊಳ್ತೇವೆ. ಅವರು ತೆಗೆಯುವುದಕ್ಕೂ ನಿಮ್ಮ ಒಂದು ಏನು ನೀವು ಕಾರ್ಡಿಯಾಕ್ ಕೇರ್ ಹೃದಯಕ್ಕೇನೆ ನಾವು ಆಧುನಿಕ ಚಿಕಿತ್ಸೆ ಅನ್ನೋ ಸ್ವರೂಪದಲ್ಲಿ ಕೊಡೋದಕ್ಕೂ ಇರುವಂಥ ಒಂದು ಆ ಮೂಲ ಸ್ವರೂಪದ ಭಿನ್ನತೆಗಳು ಯಾವ ರೀತಿ? ಮೇನ್ಲಿ ಅಂದರೆ ಅವರು ಯೂಸ್ ಮಾಡುವಂಥದ್ದು ಒಂದು ಲಿಕ್ವಿಡ್ ಇದೆ, ಒಂದು ಕೆಮಿಕಲ್ ಯೂಸ್ ಮಾಡಿ. ಅದು ಆ್ಯಕ್ಚುಲಿ ಫುಲ್ ಡಿಕಾರ್ಬನೈಸಿಂಗ್ ಅಲ್ಲ, ಅದು ಪಾರ್ಷಲ್ ಡಿಕಾರ್ಬನೈಸಿಂಗ್ ಅಂತ ಹೇಳ್ಬೋದು. ಒಂದು ಲಿಕ್ವಿಡ್ ಯೂಸ್ ಮಾಡಿ ಡಿಕಾರ್ಬನೈಸಿಂಗ್ ಮಾಡುವಂಥದ್ದು. ಬಟ್ ಆ ಒಂದು ಕೆಮಿಕಲ್ ಆ್ಯಕ್ಚುಲಿ ಒನ್ ಟೈಮಿಗೆ ನಮಗೆ ರಿಸಲ್ಟ್ ಸಿಗ್ತದೆ, ಬಟ್ ಅದು ನೆಕ್ಸ್ಟ್ ಇಂಜಿನಿಗೆ ಎಫೆಕ್ಟ್ ಆಗುವಂಥದ್ದು. ಅದಂದರೆ ಲಾಂಗ್ ಟೈಮಿಗೆ ಅದು ಸುಟೇಬಲ್ ಅಲ್ಲ ಆ ಒಂದು ಪ್ರೊಸೆಸ್. ನಾವು ಏನು ಮಾಡ್ತೇವೆ, ನಾವು ಯಾವುದೇ ಕೆಮಿಕಲ್ ಯಾವುದೇ ಲಿಕ್ವಿಡ್ ಯೂಸ್ ಮಾಡದೆ ನಾವು ಹೇಳಿದಾಗೆ ಪ್ಯೂರ್ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಯೂಸ್ ಮಾಡಿ ಡಿಕಾರ್ಬನೈಸಿಂಗ್ ಮಾಡುವಂಥದ್ದು. ಅಂದರೆ ಇದು ಯಾವುದೇ ರೀತಿಯ ತೊಂದರೆಗಳನ್ನು ಫ್ಯೂಚರಲ್ಲಿ ಒಟ್ಟು ಆ ಒಂದು ಕಾರಿನ ಇಂಜಿನಿಗಾಗಲಿ ಕಾರಿಗಾಗಲಿ ಕೊಡೋದಿಲ್ಲ. ಹೌದು. ಮತ್ತೆ ಅದು ಪರಿಸರ ಸ್ನೇಹಿ ಅಂತ ಹೇಳಿ. ಪರಿಸರ ಸ್ನೇಹಿ. ಒಟ್ಟು ಈಗ ನೀವು ಮಂಗಳೂರಿನ ಅಲ್ಲಿ ಈಗ ನೀವು ಏನು ಕಳೆದ ಒಂದು ವರ್ಷದಲ್ಲಿ ನೋಡಿದಾಗೆ ನಿಮಗೆ ಜನರ ಒಂದು ಪ್ರತಿಕ್ರಿಯೆ ನೋಡಿದಾಗ ಈ ರೀತಿಯ ಒಂದು ತಂತ್ರಜ್ಞಾನಕ್ಕೆ ಬಹುಶಃ ಅದು ಎಕ್ಸ್ಪಾಂಡ್ ಆಗಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ ಅಂತ ಅನಿಸ್ತದ, ಅಥವಾ ಯಾವ ರೀತಿ ಅಂತ ಅನಿಸ್ತದೆ? ತುಂಬ ಇದೆ. ಈಗ ಅಂದರೆ ಕಸ್ಟಮರ್ಸ್ ಅಂದರೆ ತುಂಬ ಈಗ ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ
ಒಬ್ಬರು ಬಂದು ಡಿಕಾರ್ಬನೈಸಿಂಗ್ ಮಾಡಿ ಖುಷಿಪಟ್ಟು ಅವರೊಂದು 4-5 ಜನಕ್ಕೆ ಹೇಳಿ, ಇಲ್ಲಾಂದರೆ ಅವರದೇ 2-3 ಗಾಡಿಗಳನ್ನು, ಒಂದು ಕಸ್ಟಮರ್ ಅವರ 5 ಗಾಡಿಗಳನ್ನು ಬಂದು ಮಾಡಿದ್ದಾರೆ. ಹೌದಾ? ಆ ಥರ ಅವರು ಎಲ್ಲ ಅವರವರ ಇನ್ನೊಂದು ಒಂದು ಮನೆಯಲ್ಲಿ 2-3 ಗಾಡಿ ಇದ್ದರೆ ಅವರೆಲ್ಲ ಬಂದು ಡಿಕಾರ್ಬನೈಸಿಂಗ್ ಮಾಡಿಕೊಂಡು ಹೋಗಿದ್ದಾರೆ. ಅದಲ್ಲದೆ ಅವರ ಫ್ರೆಂಡ್ಸಿಗೆ ಹೇಳಿ, ಅವರ ಒಂದು ರಿಲೇಟಿವ್ಸಿಗೆ ಹೇಳಿ, ಆ ಥರ ಒಂದು ಕಸ್ಟಮರ್ ಬಿಲ್ಡಪ್ ಆಗ್ತಾ ಇದೆ. ಈಗ ಮತ್ತು ಇವತ್ತಿನ ಒಂದು ಸನ್ನಿವೇಶದಲ್ಲಿ, ಈ ಒಂದು ಕೊರೋನಾ ಕಾಲಘಟ್ಟದಲ್ಲಿ ಇಡೀ ವ್ಯವಸ್ಥೆ ಒಮ್ಮೆ ಅಲ್ಲೋಲ ಕಲ್ಲೋಲವಾಗಿತ್ತು ಅಥವಾ ಸ್ತಬ್ಧವಾಗಿತ್ತು. ಈಗ ತಕ್ಕ ಮಟ್ಟಿಗೆ ಏನೋ ಈ ಅನ್ಲಾಕ್ ಪ್ರೋಸೆಸ್ ಅಥವಾ ಪ್ರೊಸೀಜರ್ ಇದಾದ ನಂತರ ತಕ್ಕ ಮಟ್ಟಿಗೆ ಚೇತರಿಸಿಕೊಂಡಿದೆ. ಬೇರೆ ಬೇರೆ ವ್ಯವಹಾರಗಳು ಇನ್ನೂ ಕೂಡ ಒಂದು ಪೂರ್ಣ ಮಟ್ಟದಲ್ಲಿ ಚೇತರಿಸಿಕೊಂಡಿಲ್ಲ. ನೀವು ಈಗ ನಿಮ್ಮ ಈ ಒಂದು ವ್ಯವಹಾರದಲ್ಲಿ ಯಾವ ರೀತಿಯ ಒಂದು ಚೇತರಿಕೆ ಇದೆ ಅಂತ ಹೇಳ್ತೀರಿ? ತುಂಬಾ ಇದೆ. ಅಂದರೆ ನಾವು ಈ ಅನ್ಲಾಕ್ ಪೀರಿಯಡ್ ಯಾವಾಗ ಆರಂಭ ಆಯಿತು ಆ ಸಮಯದಲ್ಲಿ ತುಂಬ ಅಂದರೆ ಕಾರುಗಳು ಓಡಾಟ ಇರಲಿಲ್ಲ. ಸೊ ಆ ಟೈಮಲ್ಲಿ ನನಗೆ ಆ ಒಂದು ಕಸ್ಟಮರ್ ಇಂಟೇಕ್ ಅಂತ ಸ್ವಲ್ಪ ಕಡಿಮೆ ಇತ್ತು. ಸೊ ಈಗ ಕಾರ್ಗಳ ಓಡಾಟ ಶುರುವಾಗಿದೆ. ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ ಒಂದು ಯಥಾಸ್ಥಿತಿಗೆ ಬರ್ತಾ ಉಂಟು ಅಂತ ಹೇಳ್ತಾ ಇದ್ದೀವಿ. ಹೌದು. ಅದೇ ಬಹುಶಃ ನೀವು ಹೇಳಿದಾಗೆ ನಿಮಗೆ ಗ್ರಾಹಕರು ಬಹುಶಃ ಗ್ರಾಹಕರಿಂದ ಗ್ರಾಹಕರೇ, ಯಾಕಂದ್ರೆ ಎಲ್ಲೂ ನಿಮ್ಮ ದೊಡ್ಡ ದೊಡ್ಡ ಜಾಹೀರಾತು ಕಾಣಿಸುವುದಿಲ್ಲ. ಹೌದು, ನನ್ನ ಕಸ್ಟಮರ್ಸೇ ನನ್ನ ಜಾಹೀರಾತುದಾರ. ಓಕೆ ಓಕೆ, ಮೌತ್ ಟು ಮೌತ್. ಹೌದು, ಬಹುಶಃ ಅದೇ ಮೌತ್ ಟು ಮೌತ್ ಕೊಡುವಂತ ಒಂದು ಒಳ್ಳೆ ಒಪಿನಿಯನ್ ಉಂಟಲ್ಲ, ಅದನ್ನು ಯಾವ ಜಾಹೀರಾತಿಂದ ಕೂಡ ತಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದಕ್ಕಿರುವಷ್ಟು ಆ ಗ್ಯಾರಂಟಿ ಬೇರೆ ಯಾವುದಕ್ಕೂ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ನಿಮ್ಮ ಬೇರೆ ಹವ್ಯಾಸಗಳು ಏನು ಮಾಡ್ತೀರಿ? ಯಾಕಂತ ಹೇಳಿದ್ರೆ ಇದೊಂದು ತುಂಬ ಟೆಕ್ನಿಕಲ್ ಆದ ಇಶ್ಯೂ ಮೇಲೆ ಅಥವಾ ಒಂದು ಹಾರ್ಡ್ವೇರ್ ಆಗಲಿ ಹೇಳಿದಾಗೆ ಅದರಲ್ಲಿ ಇಡೀ ದಿವಸ ಎಂಗೇಜ್ ಆಗಿರ್ತೀರಿ. ಸ್ವಲ್ಪ ಮೈಂಡ್ ಫ್ರೆಶ್ ಅಪ್ ಮಾಡಲಿಕ್ಕೆ ಅಥವಾ ಏನೇನು ಹವ್ಯಾಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ? ಏನು ಅಂದರೆ ಮೇನ್ಲಿ ನನ್ನದು ಎಲ್ಲ ಕಾರ್ ರಿಲೇಟೆಡ್, ಯಾವುದಿದ್ರು ಕಾರ್ ರಿಲೇಟೆಡ್. ನಂದೊಂದು ಯೂಟ್ಯೂಬ್ ಚಾನಲು ಇದೆ, ಡ್ರೈವ್ ಅಂಡ್ ಡೈನ್ ಅಂತೇಳಿ. ಸೊ ಅದರಲ್ಲಿ ಇವಾಗ ಕಾರ್ ರಿಲೇಟೆಡ್, ಕಾರ್ ಕೇರ್ ಟಿಪ್ಸ್, ಹಾಗೆ ಸ್ವಲ್ಪ ಟ್ರಾವೆಲ್ ವಿಡಿಯೋಸ್ ಎಲ್ಲ ಹಾಕುವಂತ ಆ ಒಂದು ಪ್ಲಾನ್ ಅಲ್ಲೂ ಇದ್ದೇನೆ ನಾನು. ಸೊ ಇದು ನಾನು ನನ್ನ ಒಂದು ಫ್ರೀ ಟೈಮ್, ಹೌದು, ಫ್ರೀ ಟೈಮಲ್ಲಿ ನಾನು ಆ ಥರ ಮಾಡ್ತೇನೆ. ಈಗ ನಿಮ್ಮ ಈ ಒಂದು ಮಂಗಳೂರಿನಲ್ಲಿರುವಂಥ ಕಾರ್ ಕೇರ್ ಸೆಂಟ್ರಲ್ಲಿ ಎಷ್ಟು ಜನ ಇದ್ದಾರೆ? ಅಂದರೆ ಎಷ್ಟು ಮಂದಿಗೆ ನೀವು ಉದ್ಯೋಗ ಕೊಟ್ಟಿದ್ದೀರಿ ಅಂತ? ಒಬ್ಬರೇ ಒಂದು ಟೆಕ್ನಿಷಿಯನ್ ಸಾಕಾಗ್ತದೆ ಈ ಒಂದು ಫುಲ್ ಯಾವುದು ಪ್ರೊಸೆಸ್ ಮಾಡಲಿಕ್ಕೆ. ಅಂದರೆ ನಮಗೆ ಮೇನ್ ಅಂದರೆ ಒಂದು ಎಟ್ ಎ ಟೈಮ್ ಒಂದು ವೆಹಿಕಲ್ ಮಾತ್ರ ನಮಗೆ ಪ್ರೊಸೆಸ್ ಮಾಡ್ಬೋದು. ಆ ಒಂದು ಇದರಲ್ಲಿ ಒಬ್ಬ ಟೆಕ್ನಿಷಿಯನ್ ಸಾಕಾಗ್ತದೆ. ಓಕೆ ಓಕೆ ಓಕೆ. ಮತ್ತೆ ನೀವು ಆಗಲೇ ಹೇಳಿದಾಗ ಒಂದು 20ರಿಂದ 40 ನಿಮಿಷದ ಒಳಗಡೆ ಈ ಒಂದು ಎಲ್ಲ ಒಂದು ಪ್ರೊಸೆಸ್ ಮುಗಿಯೋದ್ರಿಂದ ಒಬ್ಬ ಟೆಕ್ನಿಷಿಯನ್ ಗತಿ ಬೀಳ್ತದೆ ಅಷ್ಟೇ. ಓಕೆ ಓಕೆ ಓಕೆ. ಕಾರ್ಡಿಯಕ್ ಕೇರ್ ಒಟ್ಟು ಬಹುಶಃ ಮಂಗಳೂರು ಜನಕ್ಕೆ ಅಥವಾ ಕರಾವಳಿ ಜನಕ್ಕೆ ಒಂದು ವಿಶೇಷ ಕೇಂದ್ರ ಅಂತ ಹೇಳ್ಬೋದು. ಮುಖ್ಯವಾಗಿ ಕಾರ್ ಓಡಿಸುವವರಿಗೆ ಅದರ ಎಫಿಷಿಯನ್ಸಿಯನ್ನು ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಸ್ಟುಡಿಯೋಕ್ಕೆ ಬಂದು ಪುನೀತ್ ಕಾನತ್ತೂರ್ ಅವರು ಈ ಒಂದು ಕಾರ್ಡಿಯಕ್ ಸೆಂಟರಲ್ಲಿ ಅಥವಾ ಕಾರಿನ ಹೃದಯ ತಜ್ಞರಾಗಿ ಅವರು ಯಾವ ರೀತಿಯ ಒಂದು ಸೇವೆಯನ್ನು ಕಾರಿಗೆ ಕೊಡ್ತಾ ಇದ್ದಾರೆ, ಆ ಒಂದು ಸರ್ವಿಸ್ ಪಡೆದುಕೊಂಡಂಥ ಕಾರುಗಳು ಅದನ್ನು ಏನು ಡಿಕಾರ್ಬನೈಸೇಷನ್ ಮಾಡುವಂಥದ್ದು, ಅಂದರೆ ಜಾಸ್ತಿ ಆಗಿರೋ ಕಾರ್ಬನ್ಗಳನ್ನು ಅದು ಶೇಖರಗೊಂಡಿರೋದನ್ನು ತೆಗೆಯುವಂಥ ಒಂದು ಆಧುನಿಕ ಪ್ರೋಸೆಸ್, ಮತ್ತೊಂದು ಪರಿಸರ ಸ್ನೇಹಿಯಾದ ಮತ್ತು ಯಾವುದೇ ಒಂದು ಕೆಮಿಕಲ್ ಬಳಸದೆ ಮಾಡುವಂಥ ಒಂದು ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಬಹುಶಃ ಅವರು ಹೇಳಿದಾಗಲೇ ಒಂದು ಗ್ರಾಹಕರಿಂದ ಒಳ್ಳೆಯ ಸ್ಪಂದನ ಬಂದಿದೆ ಮತ್ತು ಅದು ಏನು ನಿರಂತರವಾಗಿ ವ್ಯಾಪಿಸ್ತಾ ಕೂಡ ಉಂಟು ಅಂತ. ಇಲ್ಲಿ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಬಯಸುವಂಥದ್ದು, ಒಂದು ಸಾಫ್ಟ್ವೇರ್ ಕ್ಷೇತ್ರದಿಂದ ಬಂದು, ಅಂದರೆ ಇಂಜಿನಿಯರಿಂಗ್ ಓದಿದವರು ಪುನೀತ್ ಕಾನತ್ತೂರ್ ಅವರು ENC ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ದಿಯಾ ಸಿಸ್ಟಮ್ಸ್ನಲ್ಲಿ 7-8 ವರ್ಷ ಕೆಲಸ ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ, ಸಾಫ್ಟ್ವೇರ್ ತಜ್ಞರಾಗಿ ಇವತ್ತು ಅವರು ಹೊರಗಡೆಗೆ ಬಂದು ಒಂದು ಹಾರ್ಡ್ವೇರ್ ಕ್ಷೇತ್ರದಲ್ಲಿ, ಅಂದರೆ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅವರು ಹೇಳಿದಾಗೆ ನಾನು ಅದನ್ನು ಸಕ್ಸಸ್ ಮಾಡಿದ್ದೇನೆ ಅಂತ ಆ ವೆಂಚರನ್ನು. ಮತ್ತು ಇನ್ನೊಂದು ತುಳುನಾಡಿನವರಿಗೆ ಅವರ ಬಗ್ಗೆ ಹೇಳಬೇಕಾದಂಥ ಒಂದು ವಿಚಾರ, ಅವರ ಹೆಸರಲ್ಲೇ ಬರ್ತದೆ ಪುನೀತ್ ಕಾನತ್ತೂರು ಅಂತ. ಬಹುಶಃ ಕರಾವಳಿಯಲ್ಲಿ ಅಥವಾ ಇಡೀ ಒಂದು ಕರ್ನಾಟಕದಲ್ಲಿ ಇವತ್ತಿನ ಮಟ್ಟಿಗೆ ಕಾನತ್ತೂರು ಅನ್ನೋ ಕ್ಷೇತ್ರದ ಬಗ್ಗೆ ಗೊತ್ತಿಲ್ಲದವರು ಯಾರೂ ಇಲ್ಲ. ಕಾನತ್ತೂರಿನ ನಾಲ್ವರು ದೈವಗಳ ದೇವಸ್ಥಾನ, ಆ ಒಂದು ದೇವಸ್ಥಾನ ಪುನೀತ್ ಅವರ ತಂದೆಯವರ ಕುಟುಂಬಿಕರ, ಅಂದರೆ ತರವಾಡು ಮನೆ ಕೂಡ ಅದಕ್ಕೆ, ಆ ಒಂದು ದೇವಸ್ಥಾನಕ್ಕೆ ಸಂಪರ್ಕ ಅಥವಾ ಸಂಬಂಧ ಇರುವಂಥ ಒಂದು ಮನೆತನದವರು. ಮುಂದೆ ಸಾಫ್ಟ್ವೇರ್ ಇಂಜಿನಿಯರ್ ಆದರು, ಇವಾಗ ಹಾರ್ಡ್ವೇರ್ ಇಂಜಿನಿಯರ್. ಮತ್ತು ಹೊಸ ಭಾಷಾ ಪರಿಕಲ್ಪನೆಯಲ್ಲಿ, ಯಾಕಂದರೆ ಅವರ ತಂತ್ರಜ್ಞಾನದ ಪರಿಕಲ್ಪನೆಯಲ್ಲಿ ಹೇಳಿದ್ರೆ
ಕಾರ್ಡಿಯಾಕ್ ಸೆಂಟರ್, ಅಥವಾ ನಾವು ಹೇಳೋದಿದ್ರೆ ಅದು ಕಾರಿನ ಹೃದಯ ತಜ್ಞರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಹುಶಃ ಒಂದು ಒಳ್ಳೆಯ ಮಾಹಿತಿಯನ್ನು ಇವತ್ತು ಜನರಿಗೆ ನೀಡಿದ್ದಾರೆ. ಅವರಿಗೆ ನಾನು V4 ಸ್ಟುಡಿಯೋದ ಪರವಾಗಿ ಮತ್ತು ಎಲ್ಲ ವೀಕ್ಷಕರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಮಗೂ V4 ನ್ಯೂಸ್ನ ಎಲ್ಲ ಒಂದು ಟೆಕ್ನಿಷಿಯನ್ಗೂ ನನ್ನ ವತಿಯಿಂದ ಧನ್ಯವಾದ ಹೇಳ್ತೇನೆ. ಎಸ್ ನಮಸ್ಕಾರ. ಇವತ್ತಿನ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ನಾಳೆ ಮತ್ತೊಂದು ವಿಶೇಷದ ಜೊತೆಗೆ ಮತ್ತೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ. ಪ್ರಚಲಿತ